Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. Here we go. ಹಾಯ್ ಹಲೋ ನಮಸ್ಕಾರ. ಕರಾವಳಿಯ ಕರ್ನಾಟಕದ ಎಲ್ಲ ಜನತೆಗೆ ಆತ್ಮೀಯವಾದಂಥ ಸ್ವಾಗತ. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ರಿಯಾಲಿಟಿ ಶೋ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮ ಮತ್ತೆ ಬಂದಿದೆ. ಅನುರಾಗ್ ಹಾಗೂ ಸೌಜನ್ಯ ನಿಮ್ಮೆಲ್ಲರನ್ನ ಮತ್ತೆ ಸ್ವಾಗತಿಸ್ತಾ ಇದ್ದೇವೆ. ಓಕೆ, ಸೊ ಸೆಮಿಫೈನಲ್ 2 ಎಪಿಸೋಡ್ಗಳಾಗಿದೆ. ದಿಸ್ ಇಸ್ ದ 3rd ಎಪಿಸೋಡ್ ಆ್ಯಂಡ್ ಇವತ್ತು ಮತ್ತೆ 3 ತಂಡಗಳು ವೇದಿಕೆ ಮೇಲೆ ಬಂದು ಅವರ ಒಂದು ಟ್ಯಾಲೆಂಟ್ನ, ಪರ್ಫಾರ್ಮೆನ್ಸ್ನ, ಅವರ ಡೇರನ್ನು, ಡಾನ್ಸನ್ನು ಇದೇ ಸ್ಟೇಜ್ ಮೇಲೆ ತೋರಿಸ್ತಾರೆ. ಸೊ ಅವರೆಲ್ಲ ಸಿದ್ಧರಾಗಿದ್ದಾರೆ ಆ್ಯಂಡ್ ಇಟ್ ಇಸ್ ದ ಪ್ರಾಪ್ ರೌಂಡ್. ಸೊ ಪ್ರಾಪರ್ಟಿನ ಯೂಸ್ ಮಾಡಿ ಅವರ ಡಾನ್ಸನ್ನು ಕೂಡ ತೋರಿಸ್ಬೇಕಾಗುತ್ತೆ. ಸೊ ಅವ್ರು ಡಾನ್ಸ್ ಮಾಡಬೇಕಂತಂದರೆ ಅದನ್ನು ಜಡ್ಜ್ ಮಾಡೋದಕ್ಕೆ ನಮ್ಮ ಜಡ್ಜಸ್ಗಳು ಬೇಕಲ್ವಾ. ಸೊ ನಮ್ಮ ಕರಾವಳಿಯ ಅತ್ಯುನ್ನತ ಕಲಾವಿದರು ಅಂತ ಕರಿಬೋದು. ಸೊ ಪ್ಲೀಸ್ ವೆಲ್ಕಮ್ ಆ 3 ಜಡ್ಜಸ್, ಸಂಜಯ್ ಸರ್, ಪೂಜಾ ಶೆಟ್ಟಿ and also Kishore. Please welcome them. And not to forget, ಈ ಕಾರ್ಯಕ್ರಮದಲ್ಲಿ ನಮ್ಮ ಜಡ್ಜಸ್ಗಳ ಜೊತೆಗೆ ಸೂಪರ್ ಗುರು ಕೂಡ ಇದ್ದಾರೆ. ಸೊ ನಿಮಗೆಲ್ಲರಿಗೂ ಕೂಡ ಅವರ ಸ್ಮೈಲ್ ಇಂದಾನೆ ಏತೋ ಜಂತ ಜ್ವರ ಪೂರ ಪೋತನಿಗೆ. ಸಂಜೆ ಪ್ಲೀಸ್ ವೆಲ್ಕಮ್ ಆರ್ ಸೂಪರ್ ಗುರು ದೀಪಾಲಿ ಕಂಬತ್ಕೋಣೆ. ವೆಲ್ಕಮ್ ಮ್ಯಾಮ್. ಮೇಸ್ಟರ್ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಈ ಕಾರ್ಯಕ್ರಮ ವಿತ್ ಟೈಟಲ್ ಸ್ಪಾನ್ಸರ್ಸ್ ಆಫ್ ಹೆಮ್ಸ್. ಹೆಮ್ಸ್ ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಫುಡ್. ಇದನ್ನ ತಿಂದು ತಿಂದು ನೀವು ಎಷ್ಟು ಹೆಲ್ದಿ ಆಗಿದ್ದೀರಾ ನೋಡಿ. ಫಿಟ್ ಅಂಡ್ ಫೈನ್ ಅನುರಾಗ್, ನೈಸ್. ಓಕೆ, ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮ ದಿಸ್ ಇಸ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್, ಭೂಮಿ ವಿಲ್ಲಾಸ್, ಕೂರ್ಗ್ ಅಂಡ್ ಮಡಿಕೇರಿ ವಿತ್ propipo.com. ಇವರಿಗೆಲ್ಲರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೇವೆ. ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಮೇಸ್ಟ್ರೋ ಇಂಟೀರಿಯರ್ಸ್, ಜೆಪಿ ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್, ಅದೇ ರೀತಿಯಲ್ಲಿ ಮರ್ಜರ್ ಸೋಡಾ, ನಮ್ಮ ಊರ್ದ ನಮ್ಮ ನೀರ್ದ. ಸೊ ಇತ್ತೆ ಆತ್ ಮಾತ ಐ ಬೊಕ್ಕ ಒಂಜಿ ಸೋಫಾ ಖಾಲಿ ಉಂಡತ್ತಾ. ಸೊ ಆ ಸೋಫಾಡಿ ಅನ್ಕುಲ್ಲೋಲಿಯಾ ಇನಿ ಆಣ್ಲಾ ಎಂಕಲ್ ಏಪಲ ಎನ್ನೊಂದೇ ಇಪ್ಪುನು ಎಂಕಲ್ ಏಪ ಎನ್ನುವ ಈಕೊಂದು ಸ್ಪೆಷಲ್ ಗೆಸ್ಟ್ ರೆಡಿ ಆದುಲ್ಲೇರು. ಸೊ ಯಾನ್ ಥಿಂಕ್ ಮಲ್ತೊಂದುಲ್ಲೆ ಇನ್ನಿತ್ತ ಗೆಸ್ಟ್ ಏನಾದಿಪ್ಪು ಅತಿ ಇರ್ಲ ಥಿಂಕ್ ಮನ್ಪುನಿ ಯಾನ್ಲ ಥಿಂಕ್ ಮನ್ಪುಂದಾಂಡ ಎಪಿಸೋಡ್ ಥಿಂಕ್ ಮಂತದೆ ಖಾಲಿ ಆಪುನ ಇದು ಇರೆಗ್ಲ ಗೊತ್ತು ಜಾ. ಸೊ ಸ್ಪೆಷಲ್ ಗೆಸ್ಟ್ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗಲ್ಲ ಅನ್ರಾಗ್, ಇವರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಓಕೆ, ಸೊ ಹಾಗಾದ್ರೆ ಅವರನ್ನ ಕರೆಯೋಣ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಎಸ್, ಮಂಗಳೂರಿನವರೇ ಆಗಿದ್ರು ಕೂಡ ವರ್ಲ್ಡ್ ವೈಡ್ ಹೆಸರು ಮಾಡಿದ್ದಾರೆ. ಇದೀಗ ಟರ್ನ್ಡ್ ಡೈರೆಕ್ಟರ್, ಪ್ರೊಡ್ಯೂಸರ್. ಶ್ರೀದೇವಿ ಅಂತ ಹೇಳಿದ ತಕ್ಷಣ ಇವ್ರ ಹೆಸರು ಜ್ಞಾಪಕಕ್ಕೆ ಬರುತ್ತೆ, ಯಾಕಂದ್ರೆ ಹಿ ಈಸ್ ದ ಬಿಗ್ಗೆಸ್ಟ್ ಶ್ರೀದೇವಿ ಫ್ಯಾನ್. ಮಲಾನಿ ಟಾಕೀಸ್ ಜೊತೆ ಇದೀಗ ಡೈರೆಕ್ಟರ್ ಆಗಿದ್ದಾರೆ. ಜಾನ್ ಲೇವಾ ಅಂತ ಫಿಲ್ಮ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನಷ್ಟು ಫಿಲ್ಮ್ಸ್ ಅನ್ನ ಮಾಡಿ ಇದೀಗ ಹೊಸತಾಗಿ ಲಾಂಚ್ ಆಗುವಂತಹ ಮಾ ಫಿಲ್ಮ್ ನ ಪ್ರಮೋಷನ್ಸ್ ಬರ್ತಾ ಇದ್ದಾರೆ. ಸಂದೀಪ್ ಮಲಾನಿ ಹಾಗೂ ಮೀನಾ ಮಲಾನಿ, ಅದರ ಜೊತೆಗೆ ಮಾ ಫಿಲ್ಮ್ ನ ಹೀರೋ ಭರತ್. ಸೊ ಪ್ಲೀಸ್ ವೆಲ್ಕಮ್ ದ ಸ್ಪೆಷಲ್ ಗೆಸ್ಟ್ ಆಫ್ ದಿಸ್ ಎಪಿಸೋಡ್. ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ತುಂಬಾ ಜನ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು? ದಿಸ್ ಇಸ್ ಒನ್ ಡೇರಿಂಗ್ ಮ್ಯಾನ್ ಫ್ರಮ್ ಮ್ಯಾಂಗ್ಳೂರ್ ಹೂ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್. ಸಮಥಿಂಗ್ ಸ್ಪೆಷಲ್ ಮಲಾನಿ ಅವ್ರದ್ದು ಅಂದರೆ ನನಗೂ ಗೊತ್ತು. ಇನ್ ಮೈ ಚೈಲ್ಡ್ಹುಡ್ ಡೇಸ್ ದಟ್ ವಾಸ್ ದ ಓನ್ಲಿ ಹ್ಯಾಪನಿಂಗ್ ಥಿಂಗ್ ಇನ್ ಮ್ಯಾಂಗ್ಳೂರ್. ಪ್ರತಿ ತಿಂಗಳು ಒಂದು ಮಲಾನೀಸ್ ಸಮಥಿಂಗ್ ಸ್ಪೆಷಲ್ ಇರ್ತಾ ಇತ್ತು. ಅದರಲ್ಲಿ ವೇದಿಕೆ ಹತ್ತಿ ಕಲಾವಿದರಾದಂಥ ಎಷ್ಟೋ ಜನರು ನಾವು ಮಂಗಳೂರಲ್ಲಿ ನೋಡ್ಬೋದು. ಸೊ ವಿ ಆರ್ ಗ್ಲಾಡ್ ದಟ್ ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ಸಂದೀಪ್ ಮಲಾನಿ ಅವರು ಬಂದಿದ್ದಾರೆ. ಇಟ್ಸ್ ಅ ಪ್ಲೆಷರ್ ಟು ಹ್ಯಾವ್ ಯು. ಹೊಸದಾದಂಥ ಮೂವಿ ಬರ್ತಾ ಇದೆ ಮಾ. ಸೊ ವಾಟ್ ಡು ಯು ಹ್ಯಾವ್ ಟು ಸೇ? Hello to everyone, and my new film Ma is all set to release during the Diwali festival season. Ma is a tribute to motherhood, and Ma is a tribute to Indian cinema. Ma, the tagline of the film is Ma ye cinema hai. The film has 100 stars in it.
100 newcomers acting in the film. It's a film with emotions, sentiments, family values and all that, a complete family entertainer. And I'm excited that the Mangaloreans are they part of the film. There are a lot of Mangaloreans in this film, in the film. Meena Malani, who, my mother, playing the central character, and Bharat Lakshmikant playing one of the lead heroes. And besides them, there is a surprise too. So should I tell it right now or maybe a little later? Yeah, surprises is always Something there. later, ಆದ್ರೆ right? ನೀವು ನಮ್ಮೊಟ್ಟಿಗೆ ಫುಲ್ ಎಪಿಸೋಡ್ ಅಲ್ಲಿ ಇರ್ತೀರಾ? ಹಾ, so ಚುರ್ಚುರಾಗಿ ಸಸ್ಪೆನ್ಸ್ Choo surprise agi slowly I'll reveal the surprises. And happy to be here. And Saujanya has been from childhood. I've seen looked her grow, and she's part of my From past. childhood, now Yeah. she's become big. Anurag also has been a very good friend. I've been like associated Still with in him. the childhood. You're in the been childhood. childhood friends, no? No, You're no, not been childhood friends. We are youngster Anurag is friends. still childhood only. Okay, thank you so much. Welcome to the show, Bharat, Meena ma'am, and Sandeep Malani. The hot seat, the comfortable place at home sofa is waiting for you. Please feel comfortable when we call out our dancers to dare to dance. Please. ವೀಕ್ಷಕರೇ, ನೀವು ನೋಡ್ತಾ ಇರೋ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್. ನಮ್ಮ ಈ ಕಾರ್ಯಕ್ರಮದ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಎಂ ಕಾರ್ಟ್, ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್, ರೆಪ್ಲಿಕಾ ಹೇರ್ ರಿಪ್ಲೇಸ್ಮೆಂಟ್ ಸೆಂಟರ್ ಹಾಗೂ ಸೌಮ್ಯ ಟ್ರಾವೆಲ್ಸ್. ಇದರ ಜೊತೆಗೆ ವಿ ಹ್ಯಾವ್ ಇವೆಂಟ್ ಪಾರ್ಟ್ನರ್ಸ್ RDC, Revolution Dance Crew. Forum Fiza Mall is our venue partner, thanks to Forum Fiza Mall. ಇದರ ಜೊತೆಗೆ ಮೇಕಪ್ ಅಂಡ್ ಗ್ರೂಮಿಂಗ್ ಬೈ ಹೆವೆನ್ ರೋಸ್ ಯೂನಿಸೆಕ್ಸ್ ಪ್ರೊಫೆಷನಲ್ ಸಲೂನ್. ಕಾಸ್ಟ್ಯೂಮ್ಸ್, ಕ್ಲೋದಿಂಗ್ ಅಂಡ್ ವಾರ್ಡ್ರೋಬ್ ಹ್ಯಾಸ್ ಬೀನ್ ಅ ಕರ್ಟಸಿ ಫ್ರಮ್ ಆಫ್ ಲಿಮಿಟ್ಸ್ ಅಂಡ್ ಫಾತಿಮಾ ಕಲೆಕ್ಷನ್ಸ್. ಮೀಡಿಯಾ ಪಾರ್ಟ್ನರ್ ಆಗಿದ್ದಾರೆ ನ್ಯೂಸ್ ಕರ್ನಾಟಕ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಈ ದಿನದ ಫಸ್ಟ್ ಟೀಮ್ ಕಮಿಂಗ್ ಅಪ್ ಆನ್ ಸ್ಟೇಜ್ ಇಸ್ ಫ್ರಮ್ ದ ರಾಕ್ ಸ್ಟಾರ್ಸ್, ದಟ್ ಇಸ್ ಬಿ ಬಾಯ್ಸ್. ಪ್ಲೀಸ್ ವೆಲ್ಕಮ್. उस्ताद, वो फिर से आ गए हमारे जंगल नाश करने के लिए। ज्वल प्रवाह पावित स्थले कलेवलं लंबितांबुजंग तुंग मालिकां मट्ट 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 मट्निनाद वट्ट मर्वयं चकार चंड तांडव तनोतु न शिव शिवं जटाट विकल ज्वल प्रवाह पावित स्थले कलेवलं लंबितांबुजंग तुंग मालिकां मट्ट 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 मट्निनाद वट्ट मर्वयं चकार चंड तांडव तनोतु न शिव शिवं विराजमान मूर्धनि ज्वलल्ललाट पट्ट पावके किशोर चंद्रशेखरे रतिः प्रदीक्षणं मम जटाकटाः संभ्रम ब्रह्मण्डिलिम्बनिर्झरि विलोल वीचि वल्लरी विराजमान मूर्धनि ज्वलल्ललाट पट्ट पावके किशोर चंद्रशेखरे रतिः प्रदीक्षणं मम। ये जंगल हमारा घर है, चले जाओ वरना पछताओगे। निर्गम क्रम स्फुरत् कराल बाल
विक्रम प्रवर्तित प्रचंड तांडव शिव विक्रम प्रवर्तित प्रचंड तांडव शिव आप लोग भी जियो और हमें भी जीने दो। खून करने से किसी का भला नहीं होगा, परंतु हम अपनों को ही खो देते हैं। प्यार करो, वॉर नहीं। ಓ ಇದು ಪೋತುಜ ಬಲೆ 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 ಯಾನಿರಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ನಲ್ಲ ಚೆತ್ತನೆ ಬಲೆ ಉಂಟು. ಓಕೆ ಸೊ ಒಂದು ನಿಮಿಷ ಇಂದುಲ್ಲ ಪೋತು ಜುಂಡು ಅಪ್ಪ ಲಕ್ಲೆ ಡ್ಯಾನ್ಸ್ ಆನ್ ಬಲೆ ಅವೇ ಸೊ ಆರಾಮಡ ಜೊತೆದು ಅಲ್ಪ ರಿಲ್ಯಾಕ್ಸ್ ಆದಿರತ್ತೆ. ಸೊ ವೆಲ್ ಬಿ ಬಾಯ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ನೀವು ಮಾಡಿದ್ದೀರಾ. ಆ್ಯಕ್ಚುಲಿ ಪ್ರಾಪರ್ಟಿ ರೌಂಡ್ ಇದು ಅಲ್ವಾ? ನೀವು ಪ್ರಾಪರ್ಟಿ ರೌಂಡಿಗೆ ಸ್ಟೇಜ್ ಮೇಲೆ ಬಂದು ನಮ್ಮ ಪ್ರಾಪರ್ಟಿಗೆ ಬೇಲಿ ಹಾಕಿದ್ದೀರಾ. ನೀವು ಪ್ರಾಪರ್ಟಿಯನ್ನು ಕಬ್ಜಾ ಮಾಡಲಿಕ್ಕೆ ಹೇಳಿದಲ್ಲ, ಪ್ರಾಪರ್ಟಿಯನ್ನು ಯೂಸ್ ಮಾಡಲಿಕ್ಕೆ. ನೀವು ನಮ್ಮ ಸ್ಟೇಜಿಗೆ ಬೇಲಿ ಹಾಕಿದ್ದು ನೋಡಿ ನಾನು ಅಂದ್ಕೊಂಡು ಪ್ರಾಪರ್ಟಿ ನಿಮ್ಮದು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಎನಿವೇಸ್ ನಿಮ್ಮ ಡಾನ್ಸ್ ಹೇಗಾಗಿದೆ ಅಂತ ನಮ್ಮ ಜಡ್ಜಸ್ ಹೇಳಬೇಕಲ್ವಾ? ಸೊ ಹಾಗಾದರೆ ಕಿಶೋರ್ಸ್ ರಾಕ್ ಸ್ಟಾರ್ಸ್ ಬಿ ಬಾಯ್ಸ್ ಪರ್ಫಾರ್ಮ್ ಅಲ್ದೇರಿ. ಬಟ್ ಲೆಟ್ ಮೀ ಗೋ ಟು ದ ಅದರ್ ಜಡ್ಜಸ್ ನಾವು. ಸಂಜಯ್ ಸರ್ ಪನ್ಲೆ ದಾದ ಬಂದ್ಪರಿ ಪರ್ಫಾರ್ಮೆನ್ಸ್ ಬಗ್ಗೆ. ಬಿ ಬಾಯ್ಸ್, Yes, sir. what should I say? It's up to you, sir. Whatever you felt about that dance. What you felt? Yeah, fine. Okay. Okay. Why it couldn't be better? Yeah, because at last we got exhausted, everyone. So, ಓಕೆ, ಪೂರ ರೆಗ್ಲ ತಿಕ್ಕಿನಾಥ ನಿಕ್ಲೆಗ್ಲ ಟೈಮ್ ತೆಗೆದೀನಿ 5 ನಿಮಿಷ. ಅದೇ answer. ಹಾಂ, ಪೂರ ಎಲ್ಲ ಡಾನ್ಸ್ ಮಾಡ್ಕೊಂಡು 5 ನಿಮಿಷ ನಿಕ್ಲ 5 ನಿಮಿಷನೇ ಡಾನ್ಸ್ ಮಾಡ್ತೀನಿ. ಬಿಗಿನಿಂಗ್ ವಾಸ್ ಪರ್ಫೆಕ್ಟ್ಲಿ ಫೈನ್. It went on, it was taking off in a perfect speed. But in between it little shook little here and there. Ending, it just collapsed. Dayaganchandi. Landings were not good. Our front tumble maltini direct head the mitte and landing. Answer. Baka avulu onji militants lift malte irate. ಆ ಮಿಲಿಟನ್ ಎಕ್ಸ್ಪ್ರೆಷನ್ ಅಂದೆ ಬಲೆ ನಾನು ಲಿಫ್ಟ್ ಮಲ್ಪಲೆ ಎಂದು ತೆಲ್ತೊಂದಿತ್ತಾರು ಅಂಚೆ ಬರೋಣ. ಇಟ್ ವಾಸ್ ನಾಟ್ ಲುಕಿಂಗ್ ಲೈಕ್ ವೆರಿ ಸೀರಿಯಸ್, ಬಟ್ ನೌ ಯು ಗಾಟ್ ಟು ಬಿ ಸೀರಿಯಸ್. Yes, sir. ಓಕೆ, ಬಿಕಾಸ್ ನೌ ಇಟ್ ಈಸ್ ಡೂ ಆರ್ ಡೈ, ದೇರ್ ಇಸ್ ನೋ ಅದರ್ ಚಾಯ್ಸ್. ನಿಕ್ಲಿಗೆ ನಾನೊಂದು ಚಾಯ್ಸ್ ತಿಕ್ಕುನ ಚಾನ್ಸಸ್ ಇಜ್ಜಿ ಅಂಚ ಪ್ರತಿ ರೌಂಡ್లో ನಿಕ್ಲು 100% ಹತ್ತಿ 200% ಕೊರಂಡ ಮಾತ್ರ ಒಲಾಂಡ ಮಿತ್ತು ಬರೋಲಿ ಇಜ್ಜಿಡ ನಿಕ್ಲೆಗೆ ಆಪುಜಿ. ಸೀರಿಯಸ್ನೆಸ್ ಮಸ್ತ್ ಕಮ್ಮಿ ಇತ್ತಲೆಕ್ಕ ತೋಜಂದಿತ್ತಂಡು. ಫ್ರಂಟ್ ಬಿಗಿನಿಂಗ್ ವಾಸ್ ಪರ್ಫೆಕ್ಟ್ಲಿ ಫೈನ್, ಎನರ್ಜಿ ವಾಸ್ ದೇರ್. ಐ ಥಾಟ್ ಓಕೆ ಫೈನ್, ವಿ ಆರ್ ಗೋಯಿಂಗ್ ಟು ಸಿ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಇಟ್ ಜಸ್ಟ್ ಗ್ರಾಫ್ ಡ್ರಾಪ್ಡ್, ರಾಯಲಿ ಡ್ರಾಪ್ಡ್. ಅಪ್ಪಣ್ಣ ಫಾರ್ಮೇಷನ್ ಈಗ ಕ್ಲೀನ್ ಇತ್ತೀಚೆ. ಒಂಜಿ ಸೈಡ್ ಜನ ಜಾಸ್ತಿ ಇದ್ದಾರೆ, ಒಂಜಿ ಸೈಡ್ ಜನ ಕಮ್ಮಿ ಇದ್ದಾರೆ, ಅಲ್ಲಿ ಗ್ಯಾಪ್ ಜಾಸ್ತಿ ಇತ್ತಂಡು. ಬಣ್ಣ ಹರಿಬರಿ ಆಂಡ್ ಸರ್ ಸ್ಟೇಜ್ ಹರಿ ಆಪುಂಡ ಅಂಡ ಬರಿ ಯಾರೇ ಬಲ್ಲೆ ಅಪ್ಪಲ್ಲ ಆನ್ಸರ್ ಬರಿ ಅಂಡ ಎಂಕ್ಲು ಉಲಾಯಿಯೇ. ಎನಿವೇಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಇರ್ಲಿ ಎನ್ನೊಟ್ಟಿಗೆ ಸೇರಿದು ಶಾಯರಿ ಕಲ್ತಾರತ್ತೆ. ಹರಿಯಾವಲಿ ಬಟ್ ಬರಿಯ ಯಾರವಲ್ಲಿ ಛೇ ಹೆಂಚಿನ. ಥ್ಯಾಂಕ್ಸ್ ಟು ಅನುರಾಗ್. ಸೊ ಎಸ್, ತುಂಬ ಚೆನ್ನಾಗಿ ನಿಮ್ಮ ಎಲ್ಲ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಆ್ಯಂಡ್ ವಾಟ್ ಆರ್ ಯುವರ್ ಸ್ಟ್ರಾಂಗ್ ಪಾಯಿಂಟ್ಸ್ ಎಲ್ಲವನ್ನು ಕೂಡ ಹೇಳಿದ್ದಾರೆ. ನಾವು ಇಟ್ಸ್ ಟೈಮ್ ಫಾರ್ ಪೂಜಾ ಟು ಕಮೆಂಟ್ ಆನ್ ದಿಸ್ ಪರ್ಫಾರ್ಮೆನ್ಸ್. ಪೂಜಾ ದಾದ ಬನ್ಪರ್. ಬಿ ಬಾಯ್ಸ್. ಎಸ್ ಮ್ಯಾಮ್. ಸಿ ನಿಕಲ್ಲ ಓವರಾಲ್ ಲುಕ್ ಬರ್ತದೊಂಜಿ ವೆನ್ ಯು ಗೈಸ್ ಸ್ಟೇಜ್ನ ಮಿತ್ತು ಬನ್ನಗ ಆ್ಯಂಡ್ ಸಾಂಗ್ ನಿಕಲ್ ಸೆಲೆಕ್ಟ್ ಮಂದಿನ ಎಕ್ಸ್ಪೆಕ್ಟೇಷನ್ ಲೆವೆಲ್ ನಲ್ಲ ಜಾಸ್ತಿ ಉಪ್ಪುಂಡು ನಿಕಲ್ನ ಗೆಟಪ್ ಓವರಾಲ್ ಪ್ರೆಸೆಂಟೇಷನ್ ರೀತಿ ಆವಡ್ ಒಂಜಿನೋ ಪವರ್ ಪ್ಯಾಕ್ಡ್ ಉಪ್ಪುಂಡು ಒಂದು ಪಂದೆಂಕಲು ಎಕ್ಸ್ಪೆಕ್ಟೇಷನ್ ದಿ ಇತ್ತ. ಎನರ್ಜಿ ಲೈಕ್ ಸರ್ ಸೆಡ್ ನಿಕಲ್ಲ ಎನರ್ಜಿ ಮಸ್ತ್ ಎಡ್ಡೆತ್ತಿನ ಸ್ಟಾರ್ಟಿಂಗ್ ಬೊಕ್ಕ ಲಿಟ್ರಲಿ ಡ್ರಾಪ್ ಆಂಡ್ ಲಾಸ್ಟ್ ತನ ನಿಕಲ್ಲ ಫೇಸ್ಡ್ ತೋಜೊಂದುಂಡು ಎನರ್ಜಿ ಇಜ್ಜಿ ನಿಕಲ್ ಇಂಚಿನ ಪರ್ಫಾರ್ಮೆನ್ಸ್ ನಾಗ
ಎನರ್ಜಿ ಏತು ಬೋರ್ಡ್ ಪನ್ಪೆ ನಿಕ್ಲೆಗ್ ಮೈಂಡ್ ಇಡುಪ್ಪುಂಡತ್ ಕರೆಕ್ಟ್ ಅದೇ ಸೊ ಅವು ಡ್ರಾಪ್ ಆವಂದಿಲಕ ತೂಪಿನ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಸೆಮಿಫೈನಲ್ಸ್ ಗೈಸ್ ಸೀರಿಯಸ್ ಆದು ಪೋಡು ಇಟ್ಸ್ ನಾಟ್ ಹ್ಯಾಪನಿಂಗ್ ಲೈಕ್ ದಿಸ್ ಸಾರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಥ್ಯಾಂಕ್ ಯು ಪೂಜಾ. ರಾಕ್ ಸ್ಟಾರ್ಸ್ ಕಿಶೋರ್ ಇನ್ನ ಟೀಮ್ದ ಒಂಜಿ ಪರ್ಫಾರ್ಮೆನ್ಸ್ ಎಂಚಾಂಡಿದೆ ಬಿ ಬಾಯ್ಸ್. ಎಸ್ ಸರ್. ಫಸ್ಟ್ ನಿಕಲ್ ಸ್ಟೇಜ್ ಬಂದಾಗ ನಿಕಲ್ನ ಲುಕ್ ನಿಕಲ್ನ ಟ್ರೈಬಲ್ ಓವರ್ ಆಲ್ ತೂನಾಗ ದಾದಾನ ಸಮಥಿಂಗ್ ಎಲ್ಸ್ ತುಯಾರು ತಿಕ್ಕೊಂಡು ಏನು ಥಿಂಕ್ ಮಲ್ತಿತ್ತ ಎನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವು ಬೈಚ್ ಕ್ಲಮ್ಸಿ ಇತ್ತನ್ ನಿಕಲ್ನ ಲುಕ್ ವೈಸ್ ಆ್ಯಂಡ್ ನಿಕಲ್ನ ಇಸ್ ದ್ಯಾಟ್ ಆರ್ಮಿ ಯಾ ಟೆರರಿಸ್ಟ್? No, none of them. Then? They are just coming to destroy the forest. ಅಕ್ಕಲ್ನ ಎಂಟ್ರಿ ಆನಾಗ ಇಂಕೊಂಚೂರು ಅವಲ್ ನಿಕಲ್ನ ಗ್ರಾಫ್ ಡೌನ್ ಅನ್ ದಾಪಂಡ್ ಅಕ್ಕಲ್ನ ಸ್ಟೆಪ್ಸ್ ವೈಸ್ ಸ್ಟ್ರಾಂಗ್ ಇಜ್ಜಂಡ್ ಅಕ್ಕುಲ್ ಸಿಂಕನೈಸೇಷನ್ ಇಜ್ಜಂಡ್ ಬೊಕ್ಕೊಂಜಿ ವಿಷಯದ ಪಂಡ ಪ್ರಾಪ್ಸ್ ಯೂಸೇಜ್ ಅವು ಅಲ್ಪ ಡೆಡ್ ಪ್ರಾಪ್ಸ್ ಉಪ್ಪುನ್ ಖಾಲಿ ಅವಿಲ್ಲ ನಿಕ್ಲೆಗೆ ಎಂಚಲ್ಲ ಯೂಸ್ ಮಲ್ತದೋಲಿ ಪ್ರಾಪರ್ಟಿ ರೌಂಡ್ ಪಂಡ ಪ್ರಾಪ್ನ ಯೂಸ್ ಮಲ್ಪೋಡು ಅನ್ಸ ಪ್ರಾಪನ್ ದೀದ್ ನಮ್ಮ ಡಾನ್ಸ್ ಮಲ್ಪನತ್ತೆ. ಎಸ್ ಇಟ್ಸ್ ಓಕೆ, ದಿಸ್ ಇಸ್ ನಾಟ್ ಅ ಸೆಕೆಂಡ್ ಚಾನ್ಸ್, ಇಟ್ಸ್ ಆಲ್ರೆಡಿ ಸೆಮಿಫೈನಲ್ ಯೋ ಹೆಂಗೆ ಗೊತ್ತು ನಿಕಲು ಫೈನಲ್ಗೆ ದಾದ ಮಲ್ಪರ್ ಪನ್ ಯಾ ನೀತೆ ಪನೊಲಿ ಆಲ್ ದ ಬೆಸ್ಟ್ ನಿಕ್ಲೆಗೆ. ಎಸ್ ಥ್ಯಾಂಕ್ ಯು ಸರ್. ಹೋಪ್ ಆರ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು. ಸೊ ವೆಲ್ ಕ್ವಾರ್ಟರ್ ಫೈನಲ್ಸಲ್ಲಿ ಡೇಂಜರ್ ಝೋನ್ ತನಕ ಹೋಗಿ ಅಲ್ಲಿಂದ ಸ್ವಲ್ಪದರಲ್ಲೇ ಬಚಾವಾಗಿ ವಾಪಸ್ ಸೆಮಿಫೈನಲ್ಸ್ಗೆ ಬಂದಿದ್ದೀರಾ. ಸೊ ಇವತ್ತಿನ ಪರ್ಫಾರ್ಮೆನ್ಸನ್ನು ನೋಡಿ ಆದಮೇಲೆ ನಮ್ಮ ಜಡ್ಜಸ್ಗಳು ಹೇಳಿರೋ ಮಾತು ಕೇಳಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಎಲ್ಲ ಪ್ರಾಕ್ಟೀಸ್ ಜಾಸ್ತಿ ಬೇಕಿತ್ತು ಅಂತ ಅನಿಸ್ತದೆ. ಇನ್ನು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ? ಪ್ರತಿ ಸಲ ಡೇಂಜರ್ ಝೋನ್ ಹೋಗಿ ಇನ್ನೂ ರೌಂಡ್ಸ್ಗಳು ಜಾಸ್ತಿ ಉಳಿದಿಲ್ಲ, ಇನ್ನಿರೋದು ಬರೀ ಫೈನಲ್ಸ್. ಬಿಕಾಸ್ ಕಾಲೇಜ್ ಟೈಮ್ ಕ್ಲಾಶ್ ಆಯ್ತು ಸ್ವಲ್ಪ. ಡಾನ್ಸ್ ಇಸ್ ಯೋರ್ ಪ್ಯಾಷನ್. ಎಸ್ ವಿ ನೋ ದಟ್. ಎಸ್ ಆಲ್ ರೈಟ್, ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ಅವರ್ ಸೂಪರ್ ಗುರು ಏನು ಹೇಳ್ತೀರಿ ಪರ್ಫಾರ್ಮೆನ್ಸ್ ಬಗ್ಗೆ? I liked your dance and the energy. Last time nodidkinta ee sarti much better. Your dress, your costumes are very good. Thank you. But like they said, your prop usage was less. And I thought the destroyers, whoever it is, yes, they should have danced a little. You should have had a fight or something with them. Yes, ma'am. To tell us what they really have come for. Yeah. Okay? All the best. Thank you. ಥ್ಯಾಂಕ್ ಯು ಜಡ್ಜಸ್. ಅದೇ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಮಾ ತಂಡ ನಮ್ಮ ಜೊತೆಗಿದೆ. ಸಂದೀಪ್ ಸರ್, ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? Well, you have mentors here who have said the comments. We have Super Guru here. Well, the song is not my favorite song. As you know, when it was picturized, there was nothing, no dance, but I was tapping my foot. So for me, it's you did a good job. Thank and you, you come to semi-finals. That itself is an achievement. Yes, so all the best for the finals. Yes, thank you so much. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜಡ್ಜಸ್ಗಳು, ನಮ್ಮ ಸೂಪರ್ ಗುರು ಹಾಗೆ ನಮ್ಮ ವಿಶೇಷ ಅತಿಥಿಗಳು ಅವರ ಕಮೆಂಟ್ನ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಉಳಿದಿರುವಂಥದ್ದು ವೇಟ್ ಮಾಡುವಂಥದ್ದು, ಕೊನೆಯಲ್ಲಿ ನೀವು ಡೇಂಜರ್ ಝೋನ್ಗೆ ಹೋಗ್ತೀರಾ ಅಥವಾ ಫೈನಲ್ಸ್ಗೆ ಡೈರೆಕ್ಟ್ ಎಂಟ್ರಿನ ಪಡಿತೀರಾ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್ ಬಿ ಬಾಯ್ಸ್. Thanks. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ ಗಡಿ ಡಿಟರ್ಜೆಂಟ್, Profico.com ಆ್ಯಂಡ್ ಭೂಮಿ ವಿಲ್ಲಾಸ್. ಈಗಾಗಲೇ ಒಂದು ತಂಡ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ನ ಮಾಡಿದೆ, ಆದರೆ ಇನ್ನೂ 2 ತಂಡಗಳು ಬಾಕಿ ಇದೆಯಲ್ವಾ? ಸೊ ಆ 2 ತಂಡಗಳು ಸೆಮಿಫೈನಲ್ ರೌಂಡಲ್ಲಿ ಯಾವ ಪ್ರಾಪರ್ನ ಹಿಡ್ಕೊಂಡು ಬರ್ತಾರೆ, ಏನು ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. Welcome back after short break to Hems Dare to Dance powered by Gadi Detergent, Bhumi Villas and PropHippo.com. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದಂತ ಸ್ಪಾನ್ಸರ್ಸ್ ಇದ್ದಾರೆ. co-sponsors of the show: Sun Premium Refined Sunflower Oil, Aruna Masala, tried, tasted and tested, Ace Promoters and Developers, Merger Soda, Maestro Interiors, ಅದೇ ರೀತಿಯಲ್ಲಿ JP Lightings and Appliances. ನಮಗೆ ಸಹಕಾರವನ್ನು ನೀಡಿದ್ದಾರೆ discountc.com. ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ ವೆನ್ಯೂ ಪಾರ್ಟ್ನರ್ಸ್, ಫೋರಂ ಫಿಜಾ ಮಾಲ್. ಇದ್ರ ಜೊತೆಗೆ ನಮ್ಮೊಂದಿಗೆ ಇಂದಿನ ಅತಿಥಿಯಾಗಿ ಬಂದಿದ್ದಾರೆ ಮಾ ಚಿತ್ರತಂಡ. ಇಲ್ಲಿ ನಮ್ಮ ಸ್ಪೆಷಲ್ ಅತಿಥಿಗಳಾಗಿ ಬಂದಿದ್ದಾರೆ. ಸೊ ವಾರ್ಮ್ ವೆಲ್ಕಮ್ ಟು ಯು ಒನ್ಸ್ ಅಗೇನ್. ಹಾಗೆ ನಮ್ಮ ವೀಕ್ಷಕರಿಗೆ ಮತ್ತೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮಕ್ಕೆ.
बंबई से आया मेरा दोस्त दोस्त को ಸಲಾಂ ಕರೋ. ಮುಂಬೈನಿಂದ ಬಂದಂತ ಈ ತಂಡ ಪ್ರತಿ ಸುತ್ತಿನಲ್ಲೂ ಕೂಡ ವಿವಿಧವಾದಂಥ ಕಾನ್ಸೆಪ್ಟ್ಗಳ ಜೊತೆಗೆ ಬಂದು ನಮ್ಮೆಲ್ಲರನ್ನ ಮನೋರಂಜಿಸಿ ಜಡ್ಜಸ್ ಇಂದ ಕೂಡ ಒಳ್ಳೆ ಕಮೆಂಟ್ಸ್ ಅನ್ನ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರಾಪ್ಸ್ ರೌಂಡ್ ಅಲ್ಲಿ ಮುಂಬೈನಿಂದ ಇಲ್ಲಿವರೆಗೆ ಏನ್ ಪ್ರಾಪ್ಸ್ ಅನ್ನು ತಗೊಂಡು ಬಂದಿದ್ದಾರೆ, ಈ ಸುತ್ತಿನಲ್ಲಿ ಯಾವ ಚಮತ್ಕಾರವನ್ನ ಮಾಡ್ತಾರೆ, ಜಡ್ಜಸ್ ಅನ್ನ ಒಲಿಸ್ತಾರಾ ಅಥವಾ ಡಿಸಪಾಯಿಂಟ್ಮೆಂಟ್ ಕೊಡ್ತಾರಾ ನೋಡ್ಬೇಕಾದ್ರೆ ಪ್ಲೀಸ್ ವೆಲ್ಕಮ್ ಅದ್ವಿತೀಯ ತಂಡ ಫ್ರಮ್ ಮುಂಬೈ. आज तो फुल पार्टी है बॉस, बापू का पैसा अपना. Look left, look right. ए स्वच्छ भारत. स्वच्छ भारत. कर ले अपनी जीप पैंट टाइट, तेरे नोटों को नाप के और तोल, तुझको बेचेंगे कागजों के मोल. बच के ये बदमाश कंपनी, बदमाश 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 ये बदमाश कंपनी. आओ आओ जल्दी आओ, पैसा कमाने का जरिया पाओ. गेम शो में पार्ट लेने आओ और रातों रात करोड़पति बन जाओ. कौन है जिसका बनना करोड़पति है? मुझे चाहिए 1 करोड़. हाँ मुझे भी. हाँ मुझे भी. तो आओ मेरे गेम शो में खेलने आओ. पहला टास्क, ये पहला टास्क, इसमें बस करो कचरा साफ. 45 सेकंड तुम्हारे पास, साफ करते ही खुलेगा तुम्हारा अगला टास्क. जैसे छिड़ता कोई साज है, हर काम को टाला करते हैं, ये सपने पाला करते हैं. हरदम सोचा करते हैं, ये खुद से पूछा करते हैं, क्यों दुनिया का नारा जमे रहो, क्यों मंजिल का इशारा जमे रहो. दूसरा टास्क, ये दूसरा टास्क, पढ़कर ढूंढो उस पहेली का राज. ढूंढना है बस एक शब्द अंग्रेजी में जिसका अर्थ काबिल काबिल काबिल. Why can't you? क्या है प्रॉब्लम? क्यों मेरा बेटा कम? क्या है प्रॉब्लम? में हो अंडा, क्यों रोज खाते डंडा? You're not pathetic and spelling all wrong. अक्षर जो नाचे क्या खाई है भांग? Idiot, lazy, crazy, idiot, lazy, क्यों भाषा खराब? क्यों ना देते जवाब? क्यों करती नहीं try? Why, but why can't you? ओह, ढूंढ दिया काबिल का अर्थ एनेबल. आखिरी राउंड, ये आखिरी राउंड, पैसा मिलेगा आफ्टर दिस राउंड. 6 बॉक्स यहाँ, 6 तुम वहाँ, पास करते तुम खोलो डब्बा. डब्बा खुलेगा, नंबर निकलेगा, नंबर जुड़ते ही पैसा मिलेगा. पर डब्बा तभी खुलेगा जब गाना रुकेगा. दौड़ा दौड़ा भागा सा, दौड़ा दौड़ा भागा सा, दौड़ा दौड़ा भागा सा. 1 4 5 open. मिला कुछ? तो वापस करो शुरू. टिक टिकाती सुइयां घड़ी की रुकती ही नहीं, रस्सियां ये वक्त की गले से खुलती ही नहीं. जिस्म का लिबास है चीरा चीरा
चिर चिर धागा धागा सा चिर चिर धागा धागा सा थोड़ा थोड़ा मांगा मांगा सा थोड़ा थोड़ा मांगा मांगा सा वक्त ये सख्त है थोड़ा थोड़ा क्या मिला तुम्हें? तुमने हमें धोखा दिया। धोखा मैंने नहीं बल्कि तुम दे रहे हो अपनी जिंदगी को। अपनी जिम्मेदारियों को समझो। कचरा फेंकने से ज्यादा साफ करने में जोर लगता है। पढ़ाई को धिक्कारने से ज्यादा खुद को काबिल बनाने में वक्त लगता है और पैसे उड़ाने से ज्यादा कमाने में मेहनत लगती है। भविष्य हमारे हाथ में है, उसे बिगाड़ने से ज्यादा संवारने में योगदान देना चाहिए। ಆ ರಾತ್ ಬಂದಾಗ ಸ್ವಚ್ಛ ಭಾರತ್ ಕ್ಲೀನ್ ಮನ್ಬಲೆ ಬಂದಾಗ ಕ್ಲೀನ್ ಮಂತಜಿನ ಅರೆಗ್ಲ ಬೇಜಾರಾವು ಸೊ ಐ ಕ್ಲೀನ್ ಇಟ್ ಓಕೆ ಇಡ್ದಾಲ ಬೇಜಾರು ಮಲ್ಪೊಚ್ಚಿ ಲಾಸ್ಟ್ ಎಪಿಸೋಡ್ ಇರ್ ಮಿಸ್ ಆತಾರೆ ಈ ಸರ್ತಿ ತಿಕ್ಕ್ಯಾರು ಪುಣ್ಯಾಗ ಆಲ್ ರೈಟ್ ಸೊ ಅದ್ವಿತೀಯ ಆಲ್ ದ ವೇ ಫ್ರಮ್ ಮುಂಬೈ ವೆರಿ ಗುಡ್ ಪರ್ಫಾರ್ಮೆನ್ಸ್ ಯು ನೋ ಎವ್ರಿ ಟೈಮ್ ಯು ಕಮ್ ಆನ್ ಸ್ಟೇಜ್ ಪ್ರತಿ ಸಲ ನೀವು ಸ್ಟೇಜ್ ಮೇಲೆ ಬಂದಾಗ ನಮಗೆ ಆ್ಯಂಡ್ ದ ಹೋಲ್ ಆಫ್ ಮ್ಯಾಂಗ್ಳೂರ್ ಆರ್ ದ ಹೋಲ್ ಆಫ್ ಕರ್ನಾಟಕ ವೆರ್ ಎವರ್ ದೇ ವಾಚಿಂಗ್ ದಿಸ್ ಶೋ ದೇ ಹ್ಯಾವ್ ದಿಸ್ ಎಕ್ಸ್ಪೆಕ್ಟೇಷನ್ ದ್ಯಾಟ್ ಓ ಅದ್ವಿತೀಯ ಇಸ್ ಕಮಿಂಗ್ ಆನ್ ಸ್ಟೇಜ್ ಸಮಥಿಂಗ್ ಅದ ಅದರ್. This time you have come with 3 messages. Yeah, one is Swachh Bharat, second one, you know, Kabil Bano. You know, enable yourself to live your life. Along with that, it is not so easy. Kali dabbe kai bete paadi bete ke kaasti kuji. So churu banga baroda appudu. So about this performance, I think judges have a lot to say. Sanjay sir, Advitiya, Mumbai, your performance ಬಗ್ಗೆ ದಾದ ಬಂದ್ಪರ. As always, expected, delivered. Thank you. Okay, I like the kickstart what you all started with. Okay, perfectly fine. High energy, all high note you all started with, and then as you started using one by one prop, okay. First you all used mop, then mop stick and the dustbin and the box. Okay, perfectly fine and cleanly used. How much was necessary? Only so much has been used. The concept how you have made. The entire theme also was really good, but I felt the box, the last part box what you have used, yes. Somewhere holding the box this way, somewhere holding the box this way. Okay. You getting my point? Yeah. Yeah. So it's rectangle box actually. It's not a square box. However you want to hold it. Somewhere holding in the longer side and one somewhere holding in the shorter side. Otherwise, it was perfectly fine and beautifully done. Thank you, sir. And I would like to ask your choreographer to come on stage so that you know people will understand okay who is behind this act basically. Woo! So well, the choreographer is also here. Aita ಒಟ್ಟಿಗೆ ಸಂಜಯ್ ಸರ್. Perfect. Thank you. ಇರ್ನ ಒಂಜಿ ಪಾಸ್ಪೋರ್ಟ್ ಸೈಜ್ ಫೋಟೋ ಲಾವ್ ಫ್ರೇಮ್ ಪಾಡ್ವಾನ್ ದಾನೆ ಡಬ್ಬೆ ರೆಕ್ಟ್ಯಾಂಗುಲರ್ ಶೇಪ್ ಅವನ್ನಿಕ್ಕುಲ್ ಸರ್ತ ಪತ್ತು ಜೀರ ಕೆಲವರು ಅಡ್ಡ ಸರ್ ಏತ್ ಕಣ್ಣುಂಡು ಸರ್ ಇದಾಗೆ ದೇವೇರ್ ಕೊಡ್ತೀನಿ ರಡ್ಡೆ ಆಯ್ತು ಎಂಚ ಬರೋ ತೂಪಾರಿ ಬಾಕ್ಸ್ ಆಲ್ಸೋ ಈ ಸತ್ಯ ಇರ ಹೆಂಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲ ಕೊರಡೆ ಮಲ್ಲೇಜ್ ಯಾನ ಈಗ ಫ್ರೇಮ್ ಪಾಡ್ದಿಲ್ಲ ದೀಪೆ ಪರ್ಸೆಡ್ ಒಂದಿದ್ದೀವಿ ಅವನು ಓಕೆ ಸೊ ಮೂವಿಂಗ್ ಹೆಡ್ ಪೂಜಾ ಇದು ಇರ್ನ ಟೀಮ್ ಮಂಚ ದಿರಡೆ ಅನ್ಕೆ ರುಜಿ ಕಮೆಂಟ್ ಅನ್ನು ಕಿಶೋರ್ ಪ್ಲೀಸ್ ಈಗ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂದ್ಪಾರ Yes, of course. No, एडेड परफॉर्मेंस बनेगा फील अलग ही है. अद्वितीय, मैं क्या एक्सपेक्ट किया था आप लोगों से वही किया आप लोगों ने. थैंक यू वेरी मच. सब टीम आए थे बड़ा बड़ा प्रॉप्स लेके क्या बहुत कुछ लेके आए वो लोग, लेकिन मुझे चाहिए था यही है. थैंक यू सो मच सर. यू गाइस आर अमेजिंग मैं बोलूँगा. और आप लोग बॉम्बे से आए, मैं और एक बार बोलना चाहता हूँ आप लोगों के पास एक अलग स्टाइल है, इसको यूटिलाइज करो और भी आप लोग बहुत आगे जाओगे. थैंक यू सो मच. परफॉर्मेंस वाइज मुझे आपका जो मॉब का थिंग जो फॉर्मेशन किया था, मॉब इसके पहले 2-3 टीम यूज़ किया है लेकिन आप लोगों को जैसे यूज़ नहीं किया उन लोगों ने. सेम थिंग द डस्टबिन, इट्स ऑसम योर फॉर्मेशंस और वो बॉक्स भी मुझे बहुत अच्छा लगा आप लोगों का परफॉर्मेंस. और सॉन्ग एडिटिंग भी बहुत अच्छा है. थैंक यू. कीप अप द गुड वर्क.
थैंक यू सो मच। अभी मैं कुछ नहीं बोलूँगा क्योंकि आप लोगों को पता है, आप लोग अभी फाइनल है, नेक्स्ट राउंड क्या करने वाले हो मुझे पता नहीं। गिव योर बेस्ट। थैंक यू। ओके, थैंक यू सो मच। थैंक यू सर, थैंक यू। आपको अच्छा लगा? इज्जप्पा अच्छा लगा ना? मुझे भी बहुत अच्छा लगा। बहुत अच्छा लगा। भारी अच्छा लगा। दादा लెక్కర్ చేసి अच्छा लगा मुझे। Well, anyways, Advitiya is from Pooja's Dazzler. So, Pooja, you're in a team the performance. Zyada ban par. Guys, frankly speaking, I'm proud to have you all in my team. Thank you so much. Thank you. Very nice. When a particular theme is given, you guys deliver what is required. So, when it's all about properties, so the usage of properties, very nice. Thank you. Especially those flow vibes and those mobs and all. Very good. I really liked it. And you guys are so stylish here. The way you dance, the way you move, very nice. All the best to you all. God bless. Thank you so much, ma'am. Well, anyways, 3 judges have given their marks. So now they're given their comments also. Now it's time. Super Guru, another one par. अनुराग, I want to ask you first, क्या अच्छा लगा या कौन अच्छा लगा? वो जो कॉन्सेप्ट था स्वच्छ भारत का और काबिल बनने का और कॉन्सेप्ट एक्सप्लेन ಮಾಡ್ತಾರೆ ಅದು ಬಾರಿ ಪೊರ್ಲಾಣೆ ಇನಿ ಮುಟ್ಟ ಈತಿ ಪೊರ್ಲು ಎಂಕೋ ಹೂ ಕಾನ್ಸೆಪ್ಟ್ ಅರ್ಥ ಆಯ್ತು ಇಂದು ಬಾರಿ ಖುಷಿ ಆಯ್ತು. हेलो गाइस। हेलो। आप लोग कम हो गए क्या? नहीं, हम लोग उतने ही है। अच्छा था, इट वाज वेरी नाइस। थैंक यू। Certain places I thought could have been better, but on the whole it was very nice. Thank you. अगल ईत कमी आणला जास्ती आते एक्चुअली बाकी द कंटेस्टेंट नकले बारी पड़ रहा है योर कॉम्पिटिशन टू द अदर टीम्स and actually if you are all less also they are still thinking if you would have been 10-20 what would have happened ಎಂಗ್ಲೆಗ್ಲ ಬಾರಿ ಖುಷಿ ಆಗೊಂಡು ಖಾಲಿ 7 ಜನ ಇರು 10 ಇರುವ ಆತನ ಸ್ಟೇಜ್ ದರ್ತ ಮಾಡ್ದಾತಿ ತೋರ್ತು. So yes, we have a team from Mumbai and we have a Bollywood film coming also and Mr. Sandeep Malani 75% ಒಂಜಿ ವರ್ಷ ಬೊಂಬೈ ಡುಪ್ಪರ್ 25% ಆರು ಬಾಕಿ ತಗೊಳ್ಳು ಡುಪ್ಪರ್ಗೆ. So my team is here. Dada Panpari performance ಬಗ್ಗೆ. Good, keep it up. But also remember, I hear the rest of the judges keep telling about you. They have been very, very optimistic. They have kept you here. Going here is easy, but then just retaining there is very hard, difficult. So I wish you good luck for the further rounds and keep it up. Thank you so much, sir. Thank you. ಈ ಟೀಮ್ ಗುಂಜಿ 6 ಪಾತ್ರನ ಬುರ್ಚಿತ್ತು ನಾನು 6 ಪಾತ್ರನ ಹೆಂಗೆ ಪೋಡಿಗೆ ಒಂದುಂಡು. Now the way you spoke, you could have commented on other team. Why this particular team? ಪೋಡಿಚ್ಚಿ ಈರು ಎನ್ನ ಬಗ್ಗೆ ತಲೆ ಪೋಡಿನ ಅಗತ್ಯ ಮೈಕ್ ಮಾತ್ರ ಅಂದೆ. ವಾವ್ ಅನುರಾಗ್ ಬಾಲ್ದಿನ ಮಂಡೆ ಬಾಳ್ದೆ ಆಕ್ಲೆ ಬಾಲ್ದಿಡು ಎನ್ನ ಓಕೆ ಸರ್ ಯಾರು ಐಕ್ಲ ರೆಡ್ಯೂಲರ್ ಇತ್ತೆ ಬುಂಡ ಹೆಂಗೆ ದಾದನ ಡೌಟ್ ಹಾಕೊಂಡು ಒಂಜ ಜಡ್ಜಸ್ ನಕಲು ಮೆಂಟರ್ಸ್ ನಕಲು ಈ ಜನ ಸೌಜನ್ಯ ಸೂಪರ್ ಗುರು ನಮಿತ್ತ ಡೌಟ್ ಇಜ್ಜೆ ಹೆಂಗೆ ಅರೆಗೆ ಯಾರು ಲೈಫ್ ಸೆಟ್ಲ್ ಆವಡ್ ಒಂದು ಬಾರಿ ಆಸೆ ಉಂಡು ಬಂದಿತ್ತಾರೆ ಮುರಣಿ. ಇಟ್ಸ್ ಓಕೆ ಬಟ್ ಎನಿವೇಸ್ ದ ಕಮೆಂಟ್ಸ್ ಹ್ಯಾವ್ ಬಿನ್ ಗುಡ್. ಬಿಫೋರ್ ಐ ಲೆಟ್ ಯು ಆಲ್ ಗೋ ಐ ವಾಂಟ್ ಟು ಟಾಕ್ ಟು ದ ಕೊರಿಯೋಗ್ರಾಫರ್. थैंक क्या खाते हो आप? What do you eat? Normal food. Anything special you add? It's okay. In Please fact, tell. I am a vegetarian. Personally, I am a vegetarian. So you mean to say dancers have to be vegetarian to get such good concepts and dance? No. Eat what is good according to your own health. You have a girlfriend? No. That's why. I care no Monday very clear undu and he's very clear what he wants to do. He's not, he's not confused about what to do. But anyways, good luck guys. We can see your journey going good and again, as they have told, as our guests have told, being on top is not difficult, but staying on top is difficult. So please retain that. Thank you once again, Advitiya. Thank you. ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರುತ್ತಿರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇರ್ ಟು ಡಾನ್ಸ್. ಈ ಕಾರ್ಯಕ್ರಮದಲ್ಲಿ ಇದೀಗ ಇನ್ನೊಂದು ಟೀಮ್ ಕೂಡ ವೇದಿಕೆ ಮೇಲೆ ಬಂದು ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಸೆಮಿಫೈನಲ್ ಅಲ್ಲಿ ಯಾವ ಪ್ರಾಪರ್ಟಿನ ಇಟ್ಕೊಂಡು ಬರ್ತಾರೆ, ಹೇಗೆ ಡಾನ್ಸ್ ಮಾಡ್ತಾರೆ, ಯಾವ ಟೀಮ್ ಬರ್ತಾ ಇದೆ, ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ತೀವಿ. ಬಿಫೋರ್ ದಟ್ ಲೆಟ್ಸ್ ಟೇಕ್ ಎ ಶಾರ್ಟ್. Welcome back
after a short break to Hems Dare to Dance. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದ ಬಿಗ್ಗೆಸ್ಟ್ ಓಪನ್ ಟು ಆಲ್ ರಿಯಾಲಿಟಿ ಡಾನ್ಸ್ ಗ್ರೂಪ್ ಡಾನ್ಸಿಂಗ್ ಕಾಂಪಿಟೇಷನ್ ಆಫ್ ಕರಾವಳಿ ಕರ್ನಾಟಕ. ದಟ್ ಈಸ್ ನಮ್ಮ ಟಿವಿ ಹಾಗೂ ಮೇಸು ಪ್ರೊಡಕ್ಷನ್ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರುವಂಥ ಅತಿ ದೊಡ್ಡ ವೇದಿಕೆ ಹೆಮ್ಸ್ ಡೇರ್ ಟು ಡಾನ್ಸ್. ನಾವು ಆ ವೇದಿಕೆಯಲ್ಲಿ ಇದ್ದೇವೆ. ಸೆಮಿಫೈನಲ್ಸ್ ರೌಂಡ್ ನಡೀತಾ ಇದೆ. ಪ್ರಾಪ್ಸ್ ಅಂದರೆ ಪ್ರಾಪರ್ಟಿ ರೌಂಡ್. ಏನೆಲ್ಲ ವಿಚಿತ್ರವಾದಂಥ ವಿಭಿನ್ನವಾದಂಥ ಪ್ರಾಪರ್ಟೀಸ್ ಹಿಡ್ಕೊಂಡು ನಮ್ಮ ಸೆಮಿಫೈನಲಿಸ್ಟ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ವಿಭಿನ್ನವಾದಂಥ ಒಂದು ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಡಿಟ್ರಿಕ್ಸ್ ಫ್ರಮ್ ಸಂಜಯ್ಸ್ ಚಾಂಪಿಯನ್ಸ್. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಹಿಯರ್ ಯು ಗೋ ಡಿಟ್ರಿಕ್ಸ್. ಕೋರಿ ರೊಟ್ಟಿ ಮೀನು ಸಾರು ಕ್ರಾಬು ಸುಕ್ಕ ಬಾಲ್ಡ್ ರೈಸ್. ಲೈಫ್ ಈಸ್ ಜಿಂಗಲ. పొన్నగాదు పగేనా తినాలా తినాలా ఆలకనానా కోరిద గూడుగు నాయిలు నూరు నగ కావలే మండెడు ఉమిలు రానగా పొన్న కಣ್ಣు బుర్రి పొక్క అనాగించ అవద మಣ್ಣు తిందు పోపి నచ్చ కాల బరద సుత్తదు సుత్తదు గిత్తదు పాడే చెత్తదు లెక్కదు పంతదు బజేర ದಿನ ದಿನ ಪೋನಾಗ ಕಿಸೆ ಕಾಲಿಯಾನಾಗ ಪುಗೆಲದ ಮಿತ್ತೋ ರಾಶನಿ ಬದುಕೂನಗ ಸುತ್ತದು ಗಿತ್ತದು ಪಾಡೆ ಮರ್ಲು ಜೋರಾತ್ ಅನ್ನ ಕುರಿಯಾನಾಗ ಬಲ್ಲಿ ಕೊರ್ರೆ ಊರು ಜನ ಬತ್ತು ಸೇರನಗ ಸುತ್ತದು ಗಿತ್ತದು ಪಾಡೆ ಚೆತ್ತದು ಲತ್ತದು ಬಂತದು ಬಜೇರ ಟಿಂಗಲ ಟಿಂಗ ಟಿಂಗಲ ಟಿಂಗ ಟಿಂಗಲ ಟಿಂಗ ಚಿತಕ ಚಿತಕ 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 ಚಿತಕ. I'm done. Yo, bring it back. ಟಿಂಗಲ ಟಿಂಗ ಟಿಂಗಲ ಟಿಂಗ ಟಿಂಗಲ ಟಿಂಗ ಚಿತಕ ಚಿತಕ ಟಿಂಗಲ ಟಿಂಗ ಟಿಂಗಲ ಟಿಂಗ ಟಿಂಗಲ ಟಿಂಗ ಚಿತಕ 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 ಚಿತಕ. ಹಲೋ 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 ಅನುರಾಗ್ ದಾದಿ ನೀರು ಬರೋಚನೆ ನಡುಕು
ಇತ್ತು ಯಾನ್ ಬರ್ರೆ ಎತ್ತಿ ನೀರು ಮತ್ತೆಡ್ ಬರ್ತೀನಿ ಬರ್ರೆ ಯಾನ್ ಎತ್ತಿ ನೀರು ತಾನೆ ಅದೇ ಬರ್ತೀನಿ ಯಾನ್ ಈತ್ ಎಪಿಸೋಡ್ ಒಂಜಿ ನಿಮಿಷ ಈತ್ ಎಪಿಸೋಡ್ ಅಂಡ್ ಗಡಿ ಗಡಿ ಬರೋದಿಲ್ಲ ನನ್ನ ದಾಲಿಜಿ ಗೋಣಿಡ್ ಕಟ್ಟುನ್ ದಕ್ಕುನ್ ಕಡಲೆ ದಾದನ ಜೋಕುಲು ದಾದನ ತಪ್ಪು ಮಾಡ್ತಾರೆ ಅಂಡ್ ಯು ಕಾಂಟ್ ಟೇಕ್ ವಾಯ್ಲೆನ್ಸ್ ಸ್ಟೇಜ್ ದ ಮಿ ತಿಂಚ ಪರ ಕೊರ್ಲೆ ಮಗೋಣಿ ಇಂಚಿ ಕೊರ್ಲೆ ಬೇಜಾರಾಗುಜಿ ನರಮನಿಗೆ ಮನಸ್ಸು ದಾಲ ಆಪುಜಿ ಈರ್ ವಾಯ್ಲೆನ್ಸ್ ಪುರ ಮಲ್ಪ ಪಾತರಡೆ ಎತ್ತ ಪುರಣ ಪನ್ಲೆ ರಡ್ಡು ಫೀಮೇಲ್ ಜಡ್ಜ್ ಜೀತ್ ನಾತು ಮಾರೆ ಒಂಜಿ ಫೀಮೇಲ್ ಜಡ್ಜ್ ದೀದು ಒಂಜಿ ಫೀಮೇಲ್ ಉಪ್ಪುನು ಐಕಿ ನಮ್ನ ಪೂರಾ ಟೀಮ್ ದಗುಲ್ ಬತ್ತು ಕಾಂಪಿಟೇಷನ್ ಬಂಡ ನಿಕ್ಲಿ ಇಮೇಲ್ ಇಡ್ ಪಾಡ್ಲೆ ಇಂಚ ಪುರ ಮಲ್ಪರಿಜ್ಜಿ ಅಂಡ ನೋ ಫಿಸಿಕಲ್ ವೈಲೆನ್ಸ್ ಓಕೆ ಯಾರು ಒಂಜಿ ಪರ್ಫಾರ್ಮೆನ್ಸ್ ಸಾಬೀತದೆ ವಿತೌಟ್ ಕಿಸ್ ಮಲ್ಪರೊಂದೆ ಏತ್ ಕಿಸ್ ಕೊರ್ಪಣ್ಣ ಅವು ಒಂಜಿ ಹಿಂದಿ ಮೂವಿ ಡೈಲಾಗ್ ಉಂಡದೆ ಟೈಗರ್ ಶ್ರಾಫ್ನ ಕಿಸಿಕೋ ಆತಿ ನೈ ಅವ್ರ ಮೇರಿ ಜಾತಿ ನೈ ಸೊ ಆ ಟೈಪ್ ಇನ್ನ ಜಾಪಾವೆ ಅನ್ ಮಾತ್ರ ನನ್ನ ಒಂಜಿ ಫೈನಲ್ ಉಪ್ಪು ಐಡ್ದು ಮಾತ್ರ ಗ್ಯಾರಂಟಿ ಜಾಪ್ ಔಟ್ ಆಲ್ರೈಟ್ ಸೊ ಸಂಜಯ್ ಇಸ್ ಚಾಂಪಿಯನ್ಸ್ ನಿಗುಲ್ ಅದೇ ಸಂಜಯ್ ಸೇರಡ ಲಾಸ್ಟ್ ಇಡ್ಕೇನು ಎಂಕುಲ್ ಬಟ್ ಬಿಫೋರ್ ದ್ಯಾಟ್ ಪೂಜಾ ಕಿಸ್ ಒಂಜಿ ಪಾರ್ಟ್ ಬಿಡ್ದು ಬಕ ದಾದ ನೆರಳಿರ್ Dietrix. ಎಸ್ ಮ್ಯಾಮ್ Hi. ಹೆಲೋ ಇರ್ನ ಫ್ಯಾನ್ ಆತೆ ಥ್ಯಾಂಕ್ ಯು ಮ್ಯಾಮ್ ಕೂಡ ಒನ್ಸ್ ಮೋರ್ ಲಾಸ್ಟ್ ಒಂದುವೇ ಗತಿಯ ನಿಖಲ್ನ ಎಕ್ಸ್ಪ್ರೆಷನ್ಸ್ ಮಾತರ್ನಲ್ಲ ಇನ್ಫ್ಯಾಕ್ಟ್ ವೆರಿ ನೈಸ್ ಥ್ಯಾಂಕ್ ಯು ಕಂಪ್ಲೀಟ್ ಒಂಜಿ ನಿಖಲ ಪರ್ಫಾರ್ಮೆನ್ಸ್ ಮಸ್ತ್ ಎಂಟರ್ಟೈನಿಂಗ್ ಆಯ್ತು ಪ್ರಾಪರ್ಟಿ ರೌಂಡ್ ಎಸ್ ನಿಖಲು ಆ ಎಲ್ಲೆಲ್ಲಿ ಆ ಮಡಲ್ದ ಒಂದೇನು ಯೂಸ್ ಮಾಡ್ತಾರತ್ತೆ ಸೊ ಅವು ಯೂಸ್ ಮಂತಿನ ವೇ ಮಸ್ತ್ ಇಷ್ಟ ನಿಂಗೆ ಮೈಪ್ ಸೂಡ್ ಯೂಸ್ ಮಾಡ್ತಾರೆ ಗೋಣಿ ಮೇನ್ಲಿ ಸೊ ವೆರಿ ನೈಸ್ ನಿಖಲ್ನ ಲಿಪ್ಸ್ ಜಂಪ್ಸ್ ಪೂರ ವೆರಿ ಗುಡ್ ಒಂಜಿ ರಡ್ಡು ಮಿಸ್ ಆಂಡ್ ಆಯ್ತಾ ಸೊ ಅದರ್ ದೆನ್ ದ್ಯಾಟ್ ಕೆಲವು ಫನ್ನಿ ಎಲಿಮೆಂಟ್ಸ್ ಇನ್ಕ್ಲೂಡ್ ಮಾಡ್ತಾರೆ ಗರ್ಲಿ ಮೂವ್ಸ್ ಪೂರ ಮಾಡ್ತಾರೆ ವೆರಿ ನೈಸ್ ಆಲ್ ದ ಬೆಸ್ಟ್ ಯು ಗೈಸ್ ಆ್ಯಂಡ್ ಲಾಸ್ಟ್ ಅದಾದ ಮಂತಿ ನಾವು ಅವು ಎಂಕಲ್ಲ ಮನಸ್ಸಿತ್ತು ನಾ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತೀನಿ ಕೆಲವೇರು ಮುಲ್ಪ ಬಿಡೊಂದು ಇತ್ತೀಚೆಗೆ ಎಕ್ಸ್ಪ್ರೆಸ್ ಮಲ್ಪಾರೆ ಓಕೆ ಒಂಜಿ ಮಿಸ್ಟೇಕ್ ಆತನು ಅಂದ ಮಿಸ್ ಆತನು ಅಕಲ ಒಂಜಿ ಸ್ಟಂಟ್ ಅವೇನು ಪನ್ನಾಗ ಒಂಚೂರು ನೆರೆದು ಪನೋಡು ಅವೆಲ್ಲ ನಿಖಲೊಂಜಿ ಸ್ಟಂಟ್ ಮಿಸ್ ಮಾಡ್ತಾರೆ ಯಾ ನೈರ್ದುಂಬು ದಾನ್ನ ಪಂಡತೆ ತೆಲ್ತದೆ ಕಮೆಂಟ್ ಕೊಡದೆ ಕೂಡ ಬತ್ತ ಕಿಸ್ ಕೊರ್ಪು ಮುಲ್ಪ ಇವಿ ಕಿಸ್ಲಾತ್ತು ಮಾರ ಹಿಡ್ದು ಮಿತ್ತು ಹೋತಾರೆ ಕೂಡ ಬಟ್ ಒಂಜಿ ಥಿಂಗ್ ಒಂಜಿ ಏನು ಪನ್ಪೆ ದಾದ ಪನ್ನಾಗ ಅಕುಲು ಇನಿ ಆ ಫೋಟೋನ್ ದಾದ ಮಲ್ದರ ಇರ್ನ ಫೋಟೋ ಎನ್ನ ಇಲ್ಲಡಿ ಇನಿಲ ಉಂಡು ದಿನಾಲ ಕಾಂಡಲಾಕದಿ ಆ ನಂಗಿಗೆ ಇಸ್ತಿರಿ ಪಾಡ್ನಾಗ ಐಕಲ ಇಸ್ತಿರಿ ಪಾಡ್ದು ಸೆಂಟ್ ಹಾಕದು ಕಬಡ್ ಹಿಡ್ದು ಒಂದುಲ್ಲ ಈ ರೇಪಲ್ ಅಂಗಿದುಲ ಎನ್ನ ಫೋಟೋ ತೆಗೆದು ಪೋಪಿನ ಅಂಚಿಂಚಿ ಅಂದವೆ ಏನು ಪಂಡ ಮರ್ತದೆ ಕಬಡ್ ಹಿಡ್ದು ಒಂದುಲ್ಲ ಸೆಂಟ್ ಪುರ ಹಾಕದು ಸೆಂಟ್ ಪುರ ಮರಿಯಲ್ಲ ಉದಲ್ ಪುರ ಬರ್ರೆ ಬಲ್ಲಿ ಓಯ್ಕ್ ಫೋಟೋ ಉದಲ್ ಹಾಂ ಸೊ ಅಂಚ ಆತ ಜಾಗ್ರತೆ ಹಿಡ್ದು ಒಂದುಲ್ಲ ಮುಕುಲ್ ದಾದ ಮಲ್ದೇರು ಅವೇನು ಕಟ್ ಮಲ್ದೇರು ಪರ್ತದೇರು ಫೋಟೋನ್ ಕಟ್ ಮಂತ ಈಗ ಪಾಯಿಂಟ್ ಟು ಬಿ ನೋಟೆಡ್ ಕಟ್ ಮಲ್ದಿರ ಆಯ್ತಾ ಒಟ್ಟಿಗೆ ಮುರಣಿ ಹಾಕಲ್ನ ಡ್ಯಾನ್ಸ್ ಕ್ಲಾಸ್ದ ಬರೀಟ್ ಒಂಜಿ ಮಲ್ಲ ಪ್ರೋಗ್ರಾಮ್ ಆದಿತ್ತು ಅವಳು ಒನಸ್ಸಿಗೆ ಪ್ಲೇಟ್ ಇತ್ತು ನಾನು ಪೂರ ದೆಕ್ಕದ ಕಂದೇರು ಅನುರಾಗ್ ಬಟ್ ಹನಿ ಹನಿ ಕೂಡಿದರೆ ಹಳ್ಳ ಪಂತಿರತ್ತೆ ಜಾಸ್ತಿ ಅಂಡ ಬೊಲ್ಲಲ್ಲ ಆಪುಂಡು ಓಕೆ ಸೊ ಎನಿವೇಸ್ ನಿಖಲ ಪರ್ಫಾರ್ಮೆನ್ಸ್ ಇತ್ತೆ ನಮ್ಮ ಜಡ್ಜಸ್ ನಕುಲ್ ಕಮೆಂಟ್ ಬಾರಿ ತೆಲ್ದು ಕೊರಂದಿಲ್ಲ ಇಟ್ಸ್ ಓಕೆ ರಾಕ್ ಸ್ಟಾರ್ ಕಿಶೋರ್ ನಿಖಲ್ ಯಾಪಲ ನಿಖಲ್ ಸ್ಟೇಜ್ ಬಂದಾಗ ನಿಖಲ್ ಒಂಜಿ ಎಂಟರ್ಟೈನ್ಮೆಂಟ್ ನಿಖಲಿನ ಯಾಪಲ ಡಿಫ್ರೆಂಟ್ ಉಪ್ಪುಂಡು ಐ ನೋ ನಿಖುಲ್ ಹಿಪ್ ಹಾಪಡ್ ಎಸ್ ಔಟ್ ಆಫ್ ದ ಬಾಕ್ಸ್ ಈ ಪರ್ಫಾರ್ಮೆನ್ಸ್ ಹೆಂಗೆ ಫುಲ್ ಆನ್ ಎಂಟರ್ಟೈನ್ ಆದಿತ್ತನ್ ಓಕೆ ನಿಖಲಿನ ಲುಂಗಿ ನಿಖಲ ಸ್ಟೈಲ್ ಏನೋ ಆ್ಯಂಡ್ ಎಕ್ಸ್ಪೆಷಲಿ ಯು ದಾದ ಹಿಂಗಿತ್ತಲ್ಲ ಫೇಸ್ ಬರೋದು ಓಕೆ ಆ್ಯಂಡ್ ಅವು ಎಕ್ಸಾಕ್ಟ್ಲಿ ಪ್ರಾಪ್ ನಿಖುಲ್ ಯೂಸ್ ಮಾಡ್ತಿದ್ದೀನಿ ಅವಳ ನ್ಯಾಚುರಲ್ ಕುಡ್ಲದ ಯುನೋ ಮಾಡಲ್ ಬಟ್ಟಿ ಮೈಪು ಇಟ್ಸ್ ಆಸಮ್ ಥಿಂಕ್ ಮಸ್ತ್ ಖುಷಿ ಒಂದು ಏರ್ಲ ಇಂಚ ಪ್ರಾಪ್ ಏರ್ಲ ಥಿಂಕ್ ಮಲ್ತದಪ್ಪ ಏರ್ ಇಂಚಿಂದ ಪ್ರಾಪ್ಸ್ ಎಲ್ಲ ಯೂಸ್ ಮಲ್ಪಲ್ಲಿ ಬಂದು ಡಾನ್ಸ್ ವೈಸ್ ಬರ್ಪಿನಾಂಡ ಡಾನ್ಸ್ ಇಡು ಒಂಚೂರು ಅಂಚಿಂಚಾನ್ ಎಸ್ ನೋ ಎಸ್ ವಿ ಅಗ್ರಿ ಸರ್ ಆಂಡದ ಓಕೆ ಮಲ್ಲೇಜ್ ಬಟ್ ನಿಖುಲ್ ಆ್ಯಕ್ಚುಲಿ ನಿಖುಲ್ ಎಂಟರ್ಟೈನರ್ಸ್ ನಮಕ್ ಬೋರ್ಡು ಪುಣೆ ಎಂಟರ್ಟೈನ್ಮೆಂಟ್ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಕೀಪ್ ಅಪ್ ದ ಗುಡ್ ವರ್ಕ್ ನನ್ನ ದಾಲ ಇಜ್ಜಿ ಫೈನಲ್ ನಿಖಲ್ನ ಬೆಸ್ಟ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು All right, so Anjani, Sanjay is champions, right? Yes, sir. So ನಿಖಲ್ನ ಚಾಂಪಿಯನ್ ಗಿರಿ ನಮ್ಮ ಮಲ್ಲ ಚಾಂಪಿಯನ್ಗೆ ಏತ್ ಇಷ್ಟ ಆಯ್ತು ನಂದು ನೋಡು ಸಂಜಯ್ ಸರ್ ಪನ್ಲೆ ದಾದ ಬನ್ಪಾರ್ Dietrix. Yes, sir. Somewhere close to the expectation, but the 100% tricks didn't work out. Ate
ಎಡ್ಡೆ ಪೂರ ದಾದಾದ ಪೂರ ಪಂಡೆ ರಕ್ಲು ಪಂಡ ಯಾನ್ ಅವನ್ ಮುಟ್ರೆ ಪೋಪುಜಿ ಅವಲೆ ಒಪ್ಪಾಡು ಓಕೆ ಅವು ಒಂಜಿ ಕ್ಯಾಚ್ ಡ್ರಾಪ್ ಮಲ್ತಾರೆ ನಿಕಲು ಬಟ್ಟಿಡ್ ಕ್ಯಾಚ್ ಪತ್ತೊಡ್ಡಿಟ್ಟು ಪತ್ತದ ಇಜ್ಜಾರು ಓಕೆ ನೈಸ್ ಎಲಿಮೆಂಟ್ ನೈಸ್ ಥಾಟ್ ಆಲ್ಸೋ ಬಟ್ in action didn't come out properly, but that's fine. After that, couple of places sync potundu. Akla nikl clash avonditare. Urgent, okay. Baka kelavu placed onji placed formations anchi and baiji encha bodittu nancha nikl plan paltin leka baiji. Baka batti the usage malda right kudla and baredittundu. Avu ಕೂಡಲ್ಲ ಅಂತ ತೋಜ ಹೊಡಿತಾನೆ ಅವು ಇಂಚೆ ತೋಜಾದ ಬಿಡಿಯಾರು ಇಮಿಡಿಯೇಟ್ಲಿ ತೆರ್ತಾರೆ ಅವು ತೂಪುನ ದುಂಬೆ ಪಂಡ ಅವು ಮಾಯಾದ ಪೋಯಿಲೆ ಕಾಂಡು ಬಟ್ ಇಟ್ಸ್ ಅ ಗುಡ್ ಥಾಟ್ ಎಡ್ಡದ ಪೂರ ಅಕ್ಲು ಪಂಡೇರು ಯಾನ್ ಒಂದು ಮಾತ್ರ ಎನ್ನ ಸೈಟ್ ಹಿಡ್ದು ಒಂದು ಪೂರ ಇಂಪ್ರೂವೈಸೇಷನ್ ಆತು ಅಂಡ ಕೂಡಲ್ಲ ಅಂತೆ ಎಂಕಲ್ನ ಪರ್ಫಾರ್ಮೆನ್ಸ್ ಎಡ್ಡೆ ಬೈದು ಒಂದು ದಟ್ ವಾಸ್ ಮೈ ಥಾಟ್ ಎನಿವೇಸ್ ಆಲ್ ದ ಬೆಸ್ಟ್ ಈತ ಮಾತ ಪನ್ನಗಿರೆ ಒಂಜಿ ಪಾಯಿಂಟ್ ದಾಯ ಬಿಡ್ಪಾರಿ ಏಪಲ್ಲ ಪ್ರತಿ ಎಪಿಸೋಡ್ ಒಂಜಿ ಪಾಯಿಂಟ್ ಬಿಡ್ಪಾರು ಸರ್ ಓ ಪನ್ಲಿ ಅವೇ ಒಂಜಿ ಓ ಮುಲ್ತುಡ್ ದಡೆಗೆ ವೈಫೈ ಕನೆಕ್ಷನ್ ಆಪುನ ಬ್ಲೂಟೂತ್ ಕನೆಕ್ಷನ್ ಶೇರ್ ಇಟ್ಟಿಡ್ ಪೂರ ಸೆಂಡ್ ಮಲ್ಪುನ ಅವು ವೈಫೈದ ಪಾಸ್ವರ್ಡ್ ಕೊರ್ಪಿನ ಯಾರು ಕಾಂಟ್ ಹೆಲ್ಪ್ ಜಡ್ಜಸ್ ನಕಲ್ ಪಂತೇರಿ ಇತ್ತೆ ನನ್ನ ಸೂಪರ್ ಗುರು ಇರ್ಪಲ್ಲೆ ಐ ಲೈಕ್ ದಿ ಕಾನ್ಸೆಪ್ಟ್ ಆ್ಯಂಡ್ ಎಡ್ಡೆ ಇತ್ತಂಡು ಐ ಎಂಜಾಯ್ಡ್ ದ ಡಾನ್ಸ್ ಇರ್ನ ಎಕ್ಸ್ಪ್ರೆಷನ್ ಭಾರಿ ಎಡ್ಡೆ ಇತ್ತಂಡು ಥ್ಯಾಂಕ್ ಯು ಮ್ಯಾಮ್ ಆಲ್ ದ ಬೆಸ್ಟ್ ಓಕೆ ಸೊ ಪೂರ ಆಯ್ ಓಕ ಇನಿ ನಮ್ಮೊಟ್ಟಿಗೆ ನಮ್ಮ ಗೆಸ್ಟ್ ನಕ್ಲು ಉಲ್ಲೇರಿ ಸೊ ಮಾ ಪಂಪ್ನ ಒಂಜಿ ಫಿಲ್ಮ್ ಬರೋದೊಂದು ಆಲ್ರೆಡಿ ಅವೇತೋ ಫಿಲ್ಮ್ಸ್ ಬಂತದ್ದು ಅವೇತೋ ಟ್ಯಾಲೆಂಟ್ಗೆ ಚಾನ್ಸ್ ಕೊಡ್ತೀರಿ ಆಯ್ತು ಒಟ್ಟಿಗೆ ಮುಲ್ಪಲ ಟ್ಯಾಲೆಂಟ್ಸ್ ಉಂಡು ಸೊ ಸಂದೀಪ್ ಸರ್ ದಾದ ಪನ್ಪರ್ ಮಕ್ಕಳ ಟ್ಯಾಲೆಂಟ್ ಬಗ್ಗೆ ಹಾಂ ಐ ಲವ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ವೆಲ್ ಐ ವುಡ್ ಲೈಕ್ ಮಾ ಆಸ್ ಯು ಸೆಡ್ ಮಾ ಓನ್ಲಿ ಟು ಪಾಸ್ ಆನ್ ದ ಕಮೆಂಟ್ ನಿಕ್ಲಿನ ಎನರ್ಜಿ ಎಡ್ಡೆ ಇತ್ತುಂಡು ಐ ಲೈಕ್ ದಟ್ ಸಾಂಗ್ ಆಲ್ಸೋ ಆ್ಯಂಡ್ ಅಫ್ ಕೋರ್ಸ್ ಇಟ್ ವಾಸ್ ಎಕ್ಕಸಕ್ಕಸ್ ಸಾಂಗ್ ಆ್ಯಂಡ್ ಫ್ರಮ್ ಸ್ಪೆಷಲಿ ದಟ್ ಈಸ್ ಫ್ರಮ್ ಅವರ್ ಲಯನ್ಸ್ ಕ್ಲಬ್ ದೇ ಹ್ಯಾವ್ ಆ್ಯಕ್ಚುಲಿ ಡನ್ ದ್ಯಾಟ್ ಆ್ಯಂಡ್ ವಿ 3 of us ಆರ್ ಲಯನ್ಸ್ ಆರ್ ಹಿಯರ್ ಓನ್ಲಿ ಆ್ಯಂಡ್ ನಿಕ್ಲಿನ ಅವು ಪ್ರಾಪ್ ಲಾಸ್ಟ್ ಯಾನ್ಲ ಎನ್ನಿನ ಅವಲ ಒಂಜಿ ಪ್ರಾಪ್ ಒಂದು ಎಂಕ್ಲೆಗ್ ಅವು ಎಂಚಿನ ಅಂದ್ ಗೊತ್ತಾತಿಜಿ ಎಂಡ್ಗೆ ಲಾಸ್ಟ್ ತಿರ್ತ ಬತ್ತದು ದಾದಾ ಅಂದು ಎಂಕ್ಲೆಗ್ ಅವು ಎಂಚಿನ ಅಂದು ಎಂಕ್ಲು ಕೇನಿರತ್ತೆ ಅವಲ ಒಂಜಿ ಪ್ರಾಪ್ ಅಂದು ಎನ್ನಿ ಅನ್ನಮ್ಮ ಆ್ಯಂಡ್ ಮಸ್ತ್ ಎಡ್ಡೆ ಆತಂಡು ಬಟ್ಟಿ ಬೊಕ್ಕ ಮೈಪು ಅವು ಮಾತ ಎಡ್ಡೆ ಆತಂಡು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆಲ್ ಜಡ್ಜಸ್ ಸೂಪರ್ ಗುರು ಅಂಚನೆ ನಮ್ಮ ಗೆಸ್ಟ್ ನಕುಲ್ ಅಕಲ ಕಮೆಂಟ್ ಕೊಡ್ತಾರೆ ಈತ ಮಾತ ಕೇನಿ ಬೊಕ್ಕ ನಿಕ್ಲೆಗ್ ನಿಕಲ್ನ ಪರ್ಫಾರ್ಮೆನ್ಸ್ ಎಂಚಾನ್ ಲೈಫ್ ಈಸ್ ಜಿಂಗಾಲಾಲ ಓಕೆ ಸೊ ಲೈಫ್ ಈಸ್ ಜಿಂಗಾಲಾಲ ಆ್ಯಂಡ್ ನನ್ನ ನೆಕ್ಸ್ಟ್ ನಿಖಿಲ್ನ ಜಿಂಗಾಲಾಲ ರಿಸಲ್ಟ್ ಬಂದ ಗೊತ್ತಾಗ್ಬಿಡು ಸೊ ಅದು ನಡೆದುಗೊಳ್ದಾದ ಅನ್ಬಿಡು ಇದೇ ಇರ್ಬೋದು ಅಂತ ಜಿಂಗಾಲಾಲ ನಮಗೆ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಡಿಟ್ರಿಕ್ಸ್ ಥ್ಯಾಂಕ್ ಯು ಹಿಂದೆ ಅಂದ್ರಾಗಣ್ಣ ಕಾಸು ಕರಲಿ ಫ್ಲೆಕ್ಸ್ದ ಹೋಯ್ತ ಮಾರ ಹಿಂದೆ ಫ್ಲೆಕ್ಸ್ ಮಲ್ ಪಾತಿದ್ದಾರೆ ಯಾರನ್ನ ಫೋಟೋತ ಮೇಡಮ್ನ ಪರಿಟಕ್ಕೆ ಸ್ಟೇಜ್ ಇಡು ಕಿಂಚಲ ಅತ್ತು ಈರ್ ಪನ್ನೆ ಕತೆ ಮಲ್ತೀನಿ ಇಂಕುಲು ಏತಾನ್ ಒಂದ್ಸಾರ ಆತು ಕಮ್ಮಿ ಅಂತ ಎಂಚಿನೇ ಕಮ್ಮಿ ಪಾತೆರ್ನಾಗ 10,000 ಪಾತೆರು ರೀತಿ ಎಂಚಿನೇ 1,000 ಕೊರಲಿ 500 ಮಂದಿ ಪಿತೈ ಕೇತಾನ್ ಥರ್ಮಾಕೋಲ್ ಈರು ಪನ್ನಿನೇಗೋಸ್ಕರ ಮಲ್ತಿ ನಾವು ಅರೆ ಗೊತ್ತಾರೆ ಬಲಿ ಜನ ಮೇಲೆ ಗುಟ್ಟಿಡ್ಬೋದು ಪನ್ಪೆ ಏನತ್ತೈವ ಏನತ್ತೈವ ಎಂಚಿನಿ ಮೀಂದ ಮಾರ್ಕೆಟ್ ಬೈದಿನಿ ಕೊರಲಿ ಎಂಚಿನಿ ಹಲೋ ದಾದಾ ಒಂದುಂಡು ಸ್ಟೇಜ್ ದಾಲೆ ಜಿ ಪೂಜಾ ಹೆಮ್ಸ್ ದ ಫುಡ್ ಕೊಡ್ತಾನದೆ ಜಿ ಮ್ಯಾಮ್ ಏ ಆರೆ ಕಾಸು ಆರೆ ಪಂತಿ ನಾವು ಫ್ಲೆಕ್ಸ್ ಕಟ್ ಮಲ್ಪಾರೆ ಈಗ ನಾವು ವಾಟ್ ಆರೆ ಫ್ಲೆಕ್ಸ್ ಕಟ್ ಮಲ್ಪಾರೆ ಪಂತೀನಿ ಆರ್ನೆಲ್ಲ ಇಸ್ತ್ರಿ ಪಾಡ್ತೀನಿ ನೀನು ಕಟ್ ಮಲ್ತದ್ದು ಒಟ್ಟು ಮಲ್ಪುಲೆ ಅಂಚ ಎಂಕಲ ಬಕ್ಕ ಚೂರು ಆರ್ನ ಪಾತೆರ ದಿಕ್ಕು ಜಿನಾರೆಂಟ ಪಾತೆರು ಜೇರು ಅಂಚಾಣ ಚೂರು ಪಾತೆರಡಂದು ಆರ್ ಬಂದೆ ಅದು ಅಂಚ ದಾಲೆ ಜೌಪುರ ಪಕ್ಕಡೆ ಏಜ್ಜ ಆಯ್ನ ಎಕ್ಸ್ಪ್ರೆಷನ್ ಗೊತ್ತಾ ಬಜೆ ಸುಳ್ಳು ಅನ್ಪೇಂದ ಒಂದ್ಸಲ ಕೊಡ್ಪೆ ಅನುರಾಗ್ ರಡ್ಸಾರ ಈರ್ ನಮ್ಮ ಮನಸ್ಸು ಈತ ಎಡ್ಡೆ ಉಂಡು ನಿಂಗೆ ಗೊತ್ತಿಜ್ಜ ಅನುರಾಗ್ ದಾ 1,100 ಬತ್ತಮ್ಮ ಮ್ಯಾಮ್ ಒಂಚೂರು ನನ್ನ ಪುಗಾರ್ರಿ ಜಾಸ್ತಿ ಯಾವ 1,100 ಅನುರಾಗ್ ಹಾಂ ಈತ್ ಪುರ ಮಂತೊಂದಿಲ್ಲ ಇಜ್ಜಾರು ಫೈನಲ್ಗೆ ಮ್ಯಾಮ್ ಸ್ಟ್ಯಾಚ್ಯೂದೆಲ್ಲ ಪ್ಲಾನ್ ಮಾಡಿದ್ದೀರಿ ಅನುರಾಗ್ ಹಾಂ ಬರಲ್ಲ ಈರ್ನ ಮನಸ್ಸು ಈತ ಎಡ್ಡೆ ಉಂಡು ನಿಂಗೆ ಸೀರಿಯಸ್ಲಿ ಗೊತ್ತಿಜ್ಜಾನೆ ಈ ಅಟ್ಲೀಸ್ಟ್ ಸೆಮಿಫೈನಲ್ ಮುಟ್ಟ ಬರ್ತದೆ 1,100 ಖರ್ಚೈನೇ ಕಾಣಲ ಲಾವ್ ಅಂತ ತೋಜು ನಿಂಗೆ ಆ್ಯಕ್ಚುಲಿ ಇದಕ್ಕೊಂದು ವಿಷಯ ಬಂದೋಡು ಅನುರಾಗ್ ಒಂಜ ತೀರಿ ಎದ್ದು ಬಿಡು ಬರಲಿ ಬೊಕ್ಕ ಬಾತಿರ್ಗ ನಾವು ಬಿಡಿತನ ಸೋಮುಗಿ ಬೊಕ್ಕ ಒಟ್ಟಿಗೆ ಕುಲ್ಲೊಂದು ಕದ್ರಿ ಬರ್ಬೋದು ಚರ್ಮುರಿ ಕರ್ಮ ಜ್ಯೂಸ್ ಯಾನು ಮೂಲೆ ಬಂತೆ ಪೂರ ಟಿವಿ ಎದುರು ಬಂದ್ಪಾರ
It's okay. ಪಬ್ಲಿಕ್ ಕಡೆ ಹಾ ಇಲ್ಲ ಮಮ್ಮಿ ತೂಪೇರೆ ಮಲ್ಲೇಜಿ ಗೊತ್ತಜ್ಜಿ ಅನುರಾಗ್ ಐ ಲವ್ ಯು ಬ್ರದರ್ ನಿಕೇತ್ ಇಡೋಲ್ಲ ಅವು ಇಡು ಹೊರ ಹೊರ ಐ ಕೊರ್ಪೆ 100 ರೂಪಾಯಿ ಕೊರ್ಪ ಐ ಲವ್ ಯು ನಿಕೇತ್ ಆಂಖೋं में तेरी जब सी आ जा ಮಕ್ಕ ಇತ್ನೇಟ ಎಕ್ಕಸಕದ ಪದ್ಯ ಹಾಡ್ದು ತುಳುಳು ಪದ್ಯಕ್ಕೆ ಡಾನ್ಸ್ ಮಾಡ್ಕೊಂಡಿದ್ದೆ ಐ ಲವ್ ಯು ಬನ್ನಿ ಹಾಕೋ ಮೇತೇರಿ I love you too, ma'am. Popo. So well, actually, Dare to Dance. This is a dance reality show. ಬರ್ದಾದ ಅನ್ಬೋದು ಮುಲ್ಪ ಮಸ್ತ್ ಟ್ಯಾಲೆಂಟ್ ಬರೋ ಸ್ಟೇಜಿಗೆ ಬರೋದುಂಡು ಸೊ ಅಂಚಾದ ಮಕ್ಕಳು ಮಾತ್ರ ಸ್ಟೇಜಿಗೆ ಬಂದಾಗ ಎನ್ನ ಟ್ಯಾಲೆಂಟ್ ಒಂಚೂರು ಭಂಗ ಒಂದುಂಡು ಟ್ಯಾಲೆಂಟ್ ದೊಟ್ಟಿಗೆ ಕನೆಕ್ಷನ್ಗೆಲ್ಲ ಭಂಗ ಒಂದುಂಡು ಸೊ ಅಂಚಾದ ಐ ನೀಡ್ ಟು ರಿಕವರ್ ಐ ನೀಡ್ ಟು ಕಮ್ ಬ್ಯಾಕ್ ಏನದಲ್ಲ ಪ್ಲ್ಯಾನ್ ಮಲ್ಬಿಡ್ ನಾನು ಒಂದ್ಸಲ ಕೊಡ್ಲು ವರ್ಕೌಟ್ ಆಯ್ತು ಸೊ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮನ ನೋಡ್ತಾರೆ ಐ ಜಸ್ಟ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಇವತ್ತಿನ ಎಪಿಸೋಡಲ್ಲಿ 3 ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ ಸೊ ಈ 3 ಪರ್ಫಾರ್ಮೆನ್ಸ್ ಆದಮೇಲೆ ನಿಮಗೆಲ್ಲ ನಮ್ಮ ಫಾರ್ಮ್ಯಾಟ್ ಗೊತ್ತಿದೆ 3 ಪರ್ಫಾರ್ಮೆನ್ಸ್ ಆದಮೇಲೆ ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ ಆ್ಯಂಡ್ ಯಾರು ಪರ್ಫಾರ್ಮರ್ ಆಫ್ ದ ಡೇ ಆ ಪ್ರೈಸ್ನ ಪಡಿತಾರೆ ಅನ್ನೋದನ್ನು ನೋಡಬೇಕು ಸೊ ಹಾಗಾಗಿ ಅದನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆಲ್ ದ 3 ಟೀಮ್ಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಆಲ್ ರೈಟ್ ಸೊ 3 ತಂಡಗಳು ಸ್ಟೇಜ್ ಮೇಲೆ ಇದೆ ಈಗ ಸದ್ಯಕ್ಕೆ ಈ ತಂಡಗಳಲ್ಲಿ ಯಾವುದಾದ್ರೂ 1 ಅಥವಾ 2 ಅಥವಾ 3 ತಂಡಗಳು ಡೇಂಜರ್ ಝೋನ್ ಹೋಗೋ ಚಾನ್ಸಸ್ ಇದೆ ಬಟ್ ಅದನ್ನು ಅನೌನ್ಸ್ ಮಾಡಬೇಕಾಗಿರೋದು ನಮ್ಮ ಸೂಪರ್ ಗುರು ಹೇಳಿ ಯಾರು ಸೇಫ್ ಆಗಿದ್ದಾರೆ ಯಾರು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ ಅಲ್ಲ 3 ಜನ ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗೆ ಒಂದು ನಿಮಿಷ ಕೊಡಬೇಕು ಐ ವಾಂಟ್ ಟು ಡಿಸ್ಕಸ್ ವಿತ್ ದಿ ಜಡ್ಜಸ್ ಆ್ಯಂಡ್ ದೆನ್ ವಿ ವಿಲ್ ಗಿವ್ ಯು ದ ರಿಸಲ್ಟ್ ಏರ್ ಕೇರ್ನಾಗ ನಿಜ್ಜಿ ಬಂದ್ರೆ Performer of the day is Aditya. Very good, come on, congratulations. Okay, correct. Oh, sorry. All right, so performer of the day Aditya. ಹಾಗಂತ ಹೇಳಿದ್ರೆ ಡೇಂಜರ್ ಝೋನಿಗೆ ಹೋಗ್ತಾ ಇರೋರು ಎರಡು ಟೀಮು ಓಕೆ ಬಟ್ ದ ರಿಸಲ್ಟ್ ವಿಲ್ ಬಿ ಟೋಲ್ಡ್ ಓನ್ಲಿ ಆಫ್ಟರ್ ದ ಸೆಮಿಫೈನಲ್ ಎಂಡ್ ಆಫ್ ದಿ ಸೆಮಿಫೈನಲ್ಸ್ ಆಲ್ ರೈಟ್ ಸೊ ಹೋಲ್ಡಲ್ಲಿ ಇಡ್ತಾ ಇದ್ದೀವಿ ಬಟ್ ಆಫ್ಟರ್ ದ ಎಂಡ್ ಆಫ್ ಸೆಮಿಫೈನಲ್ಸ್ ನಿಮ್ಮ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಸೊ ಲೆಟ್ ದ ಹೋಪ್ ಬಿ ದೇರ್ ಆಲ್ ರೈಟ್ ಪ್ಲೀಸ್ ಸ್ಟೇ ಬ್ಯಾಕ್ ಆ್ಯಂಡ್ ಪ್ಲೀಸ್ ಸ್ಟೇ ಬ್ಯಾಕ್ ನೀವೆಲ್ಲ ಇಲ್ಲಿ ಬನ್ನಿ ಪ್ಲೀಸ್ ಬನ್ನಿ ನಿಖಿಲ್ ಫೋಲೆ ಅಣ್ಣ ಓಕೆ ನಿಖಿಲ್ ಪರ್ಫಾರ್ಮರ್ ಆಫ್ ದ ಡೇ ಕೊರ್ನೈಟ್ ತುಂಬು ಇನ್ನು ಪುದಾರ್ದದೆ ಬಾರಿ ಲೈಕ್ ದ ಪುದಾರೆ ಇರ್ನ ಇಲ್ಲೊಲ್ಪ ಅವಲ್ಪ ಅರ್ಪಂಡು ಅಜಯ್ ಕಡ್ದಲ್ಪ ಮಸ್ತ್ ಲೈವ್ ಅವರಂಡ ರೋಡ್ ಪೂರ ಎಡ್ಡೆ ಉಂಡತೆ ಓಕೆ ದಾಡಿ ದಾದ ಮಲ್ಪುನು ಓಕೆ ಮಮ್ಮಿ ದಾದ ಮಲ್ಪುನು ಆರು ಬಲಸನ್ ಓಕೆ ಇರು ವಾಟ್ಸಪ್ ಡೊಲ್ಲರಾ ಇಜ್ಜಾ ಫೇಸ್ಬುಕ್ ಡೊಲ್ಲರಾ ಮನಿ ಬಂದ ಪ್ರೈಸ್ ದೇ ತಂದು ಬೋಲೆ ಹಾಕೋಣ ವೆಲ್ ಪ್ಲೀಸ್ ವೆಲ್ಕಮ್ ಆರ್ ಗೆಸ್ಟ್ ಫಾರ್ ಟುಡೇಸ್ ಈವ್ನಿಂಗ್ ಸೊ ಇನಿ ನಮ್ಮ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮ ಒಟ್ಟು ಕುಲ್ದು ತೂತಿನ ಮಾ ಟೀಮ್ ಎಂಗ್ಲೊಟ್ಟಿಗುಂಡು ಸೊ ಅಂಚದು ದಯದೀದು ನಿಕುಲ್ ಸ್ಟೇಜಿಗೆ ಬರ್ತದೆ ಎಂಕಲ್ನ ಇನಿತ ಪರ್ಫಾರ್ಮರ್ ಆಫ್ ದ ಡೇ ಅದ್ವಿತೀಯ ಫ್ರಮ್ ಮುಂಬೈ ಮೊಕ್ಲೆಗ್ ಹೆಮ್ಸ್ ದಾಖಲೆ ಒಂದು ಗಿಫ್ಟ್ ಹ್ಯಾಂಪರ್ ಆಯ್ತು ಒಟ್ಟಿಗೆ ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್ ಅಕ್ಲೇನ ಒಂದು ಗಿಫ್ಟ್ ಹ್ಯಾಂಪರ್ ಉಂಡು ಸೊ ಐ ರಿಕ್ವೆಸ್ಟ್ ಯು ಟು ಹ್ಯಾಂಡ್ ಇಟ್ ಓವರ್ ಟು ದೆಮ್ ವೆಲ್ ಕಂಗ್ರ್ಯಾಚುಲೇಷನ್ಸ್ ಅದ್ವಿತೀಯ ಹೆಮ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಅದೇ ರೀತಿ ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್ ಇವ್ರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾರೆ ಸೊ ಮಾತನಾಡಿದ ಸಂದೀಪ್ ಮಲಾನಿ ಅವರು ಮೀನಾ ಮಲಾನಿ ಹಾಗೆ ಬರುತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನನ್ನ ಎಂಗೇಜ್ಮೆಂಟೇ ಆಯ್ತು ಜೀರ್ ಕಾರ್ ಬತ್ತ ನೆಂಚು ಹೋಗ್ತೇನೆ ವೆಲ್ ಎನಿವೇಸ್ ಜೋರದ ಚಪ್ಪಳೆ ಥ್ಯಾಂಕ್ ಯು ಆ್ಯಂಡ್ ಗೆಟ್ ಪ್ರಿಪೇರ್ಡ್ ಫಾರ್ ದ ಫೈನಲ್ಸ್ ಇರಿ ನಾನು ಫೈನಲ್ ದಿಕ್ಕವೆ ಓಕೆ ಸರಿ ಥ್ಯಾಂಕ್ ಯು ಸೋ ಮಚ್ ಸೊ ವೆಲ್ ಇವತ್ತಿನ ನಮ್ಮ ಡೇ ಟು ಡಾನ್ಸ್ನ ಸೆಮಿಫೈನಲ್ನ 3rd ಎಪಿಸೋಡ್ ಈ 3ನೇ ಎಪಿಸೋಡಲ್ಲಿ ನಿಮ್ಮ ಇಡೀ ತಂಡ ಬಂದಿದೆ ಸೊ ಮಾ ಅನ್ನುವಂಥ ಒಂದು ಚಿತ್ರವನ್ನು ಮಾಡ್ತಾ ಇದ್ದೀರಾ ಅದರ ಬಗ್ಗೆ ನೀವು ಹೇಳೋದಕ್ಕಿಂತ ಮುಂಚೆ ಇಡೀ ನಮ್ಮ ಡೇ ಟು ಡಾನ್ಸ್ ಅನ್ನುವಂಥ ಒಂದು ಫಿಲ್ಮ್ ನಿಮಗೆ ಹೇಗೆ ಅನಿಸ್ತು ವೆಲ್ ತುಂಬ ಖುಷಿ ಆಯಿತು ಯಾಕೆಂದರೆ ಐ ವಾಸ್ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಇನ್ ಫ್ರಂಟ್ ಅಲ್ಲಿ ಆಲ್ ಮೈ ಟೀಮ್ ವಾಸ್ ದೇ ಆ್ಯಕ್ಚುಲಿ ಬಿಕಾಸ್ ಐ ನೋ ಯು ವೆರಿ ವೆಲ್ ಐ ನೋ ಸೌಜನ್ಯ ಫ್ರಮ್ ಅ ಕಿಡ್ ದೀಪಾಲಿ ಹಸ್ ಬಿನ್ ಅಸೋಸಿಯೇಷನ್ ಫ್ರಮ್ ಮೆನಿ ಇಯರ್ಸ್ ಆ್ಯಂಡ್ ದೆನ್ ಸಂಜಯ್ ದೇ ಆಲ್ ಮೈ ಫ್ರೆಂಡ್ಸ್ ಸೊ ಐ ಫೆಲ್ಟ್ ಲೈಕ್ ಐ ಆಮ್ ಲೈಕ್ ವಿತ್ ದ ಟೀಮ್ ಇಟ್ ಸೆಲ್ಫ್ ಐ ಲವ್ಡ್ ಬಿಕಾಸ್
it took back to my nostalgic era, 1990s, where I used to do a lot of dance programs in Bangalore. So looking at the 3 wonderful performances, it took me to retro area, and wonderful being here, seriously. And I have some surprises. I told at the start of the episode, we Ma team are here, Meena Malani, Bharat, Lakshmikant, and there are some more Ma team here. I would like them to come on stage. If you... Yeah, please, surprise. please. Okay. Your super guru, Deepali Kambatkone, is also a part of Ma, and she plays a very important, a very lively character in the film. So, and also, another big surprise is Maestro Productions CEO MD, Ken Newt, is also part of Ma. He also has acted in the film. Okay, so Nidhi sir, please. And yeah, so I give the mic to Bharat to say a few words and to pass on. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಮೂವಿ ಮಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಸ್ಪೆಷಲಿ ಮದರ್ ಸೆಂಟಿಮೆಂಟಲ್ ಮೂವಿ. ಇದು ಒಂದು ಎಲ್ಲರ ಮನೆಯಲ್ಲಿ ನಡೆಯುವಂತಹ ಸ್ಟೋರಿ, ಬಟ್ ದೆನ್ ಯು ಜಸ್ಟ್ ಡೋಂಟ್ ರಿಯಲೈಸ್ ಇಟ್. ಈ ಮೂವಿ ನೋಡ್ಬೇಕಾದ್ರೆ ಎವ್ರಿ ಮೂಮೆಂಟ್ ನಿಮಗೆ ಖಂಡಿತ ಅನಿಸುತ್ತೆ, ಹೌದು ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಆಗ್ತಾ ಇದೆ, ಸೊ ಐ ಶುಡ್ ಪ್ರಾಬ್ಲಿ ನಾಟ್ ಡೂ ದಿಸ್ ಇಯರ್ ಆಫ್ಟರ್. ಖಂಡಿತ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಅಸ್. ಆ್ಯಂಡ್ ವಾಟ್ ಡು ಐ ಸೇ ಅಬೌಟ್ ಮೈ ಮಾ, ದ ರಿಯಲ್ ಮಾ, ಆ್ಯಂಡ್ ರಿಮಾ ಆಂಟಿ. ಓಕೆ, ದಟ್ಸ್ ಅ ಕ್ಯಾರೆಕ್ಟರ್ ನೇಮ್. ಈ ರಿಮಾ ಆಂಟಿ ಬಗ್ಗೆ ಹೇಳಬೇಕು ಅಂತಂದರೆ, ಅಥವಾ ದೀಪಾಲಿ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ಮೂವಿಯಲ್ಲಿ ಶಿ ಇಸ್ ಲೈಕ್ ಟು ಬಬ್ಲಿ ಆ್ಯಂಡ್ ಲೈಕ್ ಆಂಗ್ಲೋ ಇಂಡಿಯನ್ ಕ್ಯಾರೆಕ್ಟರ್. ಬಟ್ ಇಲ್ಲಿ ಕೂಡ ಅದನ್ನೇ ನೋಡಿದೆ. ಸೊ ಐ ಡೋಂಟ್ ಥಿಂಕ್ ಸೊ ದಟ್ಸ್ ಅ ರಿಯಲ್ ಎನಿ ವಿಚ್ ವೇಸ್. ಶಿ ಇಸ್ ರಿಯಲ್ ಬೈ ಹರ್ ಸೆಲ್ಫ್. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಒಳ್ಳೆಯದು ಬರಬೇಕು ಎಂದು ನಾವು ಆಸೆ ಪಡ್ತೇವೆ, ಮತ್ತು ಬಂದಿದೆ ಕೂಡ ನಾವು ಎಣಿಸ್ತಾ ಇದ್ದೇವೆ. ಇನ್ನೂ ಕೂಡ ಕೆಲವು 1-2-3 ಶಾರ್ಟ್ ಬಾಕಿ ಉಂಟು. ಎಲ್ಲರೂ, ಅದು ಸಾಮಾಜಿಕ ಮೂವಿ, ಎಲ್ಲರೂ ನೋಡುವಂಥದ್ದೇ ಮೂವಿ. ಅದರಲ್ಲಿ ಸ್ಟೋರಿ ಕೂಡ ಒಳ್ಳೆ ಉಂಟು, ಮತ್ತು ನಿಮ್ಮದೆಲ್ಲರ ಆಶೀರ್ವಾದದಿಂದ ಈ ಮೂವಿಯನ್ನು ಒಳ್ಳೆಯದಾಗಲಿ ಎಂದು ನಾವು ಆಶಿಸ್ತೇವೆ. ತಮ್ಮ ಸಹಕಾರ ಮತ್ತು ಎಲ್ಲರ ಸಹಕಾರ ನಮಗೆ ಬೇಕೇ ಬೇಕು. ದಯಮಾಡಿ ಈ ಮೂವಿ ಬಂದರೆ ದಯಮಾಡಿ ನೋಡಿಕೊಳ್ಳಿ ಮತ್ತು ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್, ಗುಡ್ ಸರ್ಪ್ರೈಸ್. ನಮ್ಮ ಡೇರ್ ಟು ಡಾನ್ಸ್ ತಂಡ ಕೂಡ ನಿಮ್ಮ ಫಿಲ್ಮಲ್ಲಿದೆ. ಸೊ ಖಂಡಿತವಾಗ್ಲೂ ನಮ್ಮ ಇಡೀ ತಂಡ, ಹಾಗೆ ಯಾರೆಲ್ಲ ನಮ್ಮ ಟಿವಿಯ ಡೇರ್ ಟು ಡಾನ್ಸ್ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ದಟ್ ಮೀನ್ಸ್ ದ ಹೋಲ್ ಆಫ್ ಕರಾವಳಿ ಕರ್ನಾಟಕ ಇಸ್ ಗೋಯಿಂಗ್ ಟು ವಾಚ್ ದಿಸ್ ಫಿಲ್ಮ್. ಆಲ್ ದ ಬೆಸ್ಟ್, ಆ್ಯಂಡ್ ವಿ ಹೋಪ್ ಟು ಸಿ ಯುವರ್ ಫಿಲ್ಮ್ ಸೂನ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಸೊ ವೆಲ್, ಸೆಮಿಫೈನಲ್ನ 3ನೇ ಎಪಿಸೋಡ್ ಕೂಡ ಮುಕ್ತಾಯಗೊಂಡಿದೆ. ಸೊ ಇನ್ನೊಂದು ಎಪಿಸೋಡ್ ಬಾಕಿ ಇದೆ. ಸೊ ಖಂಡಿತವಾಗ್ಲೂ ಇನ್ನೂ 3 ತಂಡಗಳು ವೇದಿಕೆ ಮೇಲೆ ಬಂದು ತಮ್ಮ ಪರ್ಫಾರ್ಮೆನ್ಸ್ನ ಕೊಡ್ತಾರೆ, ಆದರೆ ಅದು ಮುಂದಿನ ಎಪಿಸೋಡ್ ಇದೆ. ಅಂಟಿಲ್ ದೆನ್, ಯು ಕೀಪ್ ವಾಚಿಂಗ್ ಹೆಮ್ಸ್ ಡೇರ್ ಟು ಡಾನ್ಸ್. Maestro Productions presents, in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Mall, Costume Partner Off Limits, Web Partner NewsKarnataka.com.